ಬೆಳೆದಂಥ ಒಬ್ಬ ರೈತನ ಮಗನಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಹುಟ್ಟಿ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನಿವೃತ್ತರಾದ ನಮ್ಮ ಹಿರಿಯರು ಆದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ನಮ್ಮ ಈ ಇವತ್ತಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮೆಲ್ಲರ ನೆಚ್ಚಿನ ರಾಜ್ಯದ ಅಧ್ಯಕ್ಷರಾದ ಬಡಗಲಾಪುರ ನಾಗೇಂದ್ರಣ್ಣವನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಭಾರತ ದೇಶದ ಸಂವಿಧಾನದ ಆಶಯಗಳನ್ನು ಹೊತ್ತು ಸಾವಿರಾರು ಸಭೆಗಳನ್ನು ವಿದ್ಯಾರ್ಥಿಗಳ ಮಧ್ಯೆ, ಯುವಕರ ಮಧ್ಯೆ, ರೈತ ಕಾರ್ಮಿಕರ ಮಧ್ಯೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಯಾರಾದರೂ ಇವತ್ತು ಅದೇ ವಕೀಲ ವೃತ್ತಿಯನ್ನು ಮಾಡ್ತಕ್ಕಂಥ ಗಾಂಧೀಜಿ ಆಗಿರ್ಬೋದು, ಆ ಕೆಲಸವನ್ನು ನಾಗಮೋಹನ್ ದಾಸ್ ಅಂತವರು ಇವತ್ತು ಮುಂದುವರಿಸಿದ್ದಾರೆ. ಅಂಥ ನಾಗಮೋಹನ್ ದಾಸ್ ಅವರು ಇವತ್ತು KS ಪುಟ್ಟಣ್ಣಯ್ಯನವರು ಬರೀ ಹೇಳ್ತಕ್ಕಂಥ ವ್ಯಕ್ತಿಯಲ್ಲ, ಚಾಚು ತಪ್ಪದೆ ಕಾರ್ಯಗತ ಮಾಡಿರ್ತಕ್ಕಂಥ, ವಾಸ್ತವ ವಿಚಾರಗಳನ್ನು ಕೊಡ್ತಕ್ಕಂಥ, ಜಾತಿ ಪದ್ಧತಿ ಬಗ್ಗೆ, ಮೀಸಲಾತಿ ಬಗ್ಗೆ ಅನೇಕ ವಿಚಾರಗಳಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತಕ್ಕಂಥ ರೀತಿಯಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ತಿಳುವಳಿಕೆ ಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕರ ಆದರ್ಶಗಳನ್ನು ನಾವು ಚಾಚು ತಪ್ಪದೆ ಪಾಲಿಸುವಂಥ ಈ ದಿನದ ಕಾರ್ಯಕ್ರಮವನ್ನು ಎಚ್.ಎನ್. ನಾಗಮೋಹನ್ ದಾಸ್ ಅವರು ದಯವಿಟ್ಟು ಒಂಬಾಳಿಯನ್ನು ಬಿಚ್ಚೋದ್ರ ಮೂಲಕ ನಡೆಸ್ಕೊಳ್ಬೇಕು. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಅದರಲ್ಲಿ ಭಾಗವಹಿಸಬೇಕು. ಅದಾದ ನಂತರ KS ಪುಟ್ಟಣ್ಣಯ್ಯನವರಿಗೆ ಪುಷ್ಪವನ್ನು ಅರ್ಪಿಸೋದ್ರ ಮೂಲಕ ವೇದಿಕೆಗೆ ಮತ್ತೆ ತಾವು ಉಪಸ್ಥಿತರಿರಬೇಕಂತ ವಿನಂತಿ ಮಾಡ್ತೀನಿ. ನೇಗಿಲ ಹಿಡಿದ ಹೊಲದಳು ಹಾಡುವ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಪರ ಸಾಧನವು, ಕಷ್ಟದೊಡನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದಳ ಅವನೇ ಭೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳು ದಿಸಲಿ ರಾಜ್ಯಗಳಲಿಯಲಿ, ರಾಜ್ಯಗಳು ದಿಸಲಿ ರಾಜ್ಯಗಳಲಿಯಲಿ, ಹಾರಲಿ ಗದ್ದುಗೆ ಮಕಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು, ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ, ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ, ದುಡಿವನು ಗೌರವ ಕಾಶಿಸದೆ,
ಪ್ರಕಾಶಿಸದೆ. ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ದೇಶದಲ್ಲಿ ಬಡತನ, ಹಸುವು ಕಡಿಮೆ ಆಯಿತು, ಸಂತೋಷ. ಆದರೆ ಅದರ ಇನ್ನೊಂದು ಮುಖ ನೋಡಿ. ಇವೆಲ್ಲ ಬಳಕೆ ಮಾಡಿದರ ಪರಿಣಾಮವಾಗಿ, ವಿಜ್ಞಾನದ ಸಾಧನೆಗಳನ್ನು ಅವೈಜ್ಞಾನಿಕ ಬಳಕೆಯ ಮಾಡಿದರ ಪರಿಣಾಮವಾಗಿ ನಮ್ಮ ಭೂಮಿ ಬರಡಾಗಿದೆ. ಭೂಮಿ ಫಲವತ್ತತೆಯನ್ನು ಕಳ್ಕೊಂಡಿದೆ. ನಮ್ಮೂರಿನಲ್ಲಿ ಮುಳ್ಳುಗಿಡನೂ ಇವತ್ತು ಹೊಲ ಗದ್ದೆಗಳಲ್ಲಿ ಬೆಳೀತಾ ಇಲ್ಲ, ಅಷ್ಟು ಬರಡಾಗಿದೆ. ಆ ಫಲವತ್ತತೆಯನ್ನು ಕಳ್ಕೊಂಡಿದೆ. ನೀರು ಪಾತಾಳಕ್ಕೆ ಹೋಗಿದೆ. ನಾನು ಹುಡುಗನಾಗಿದ್ದಾಗ 25-30 ಅಡಿ ಬಾವಿ ತೆಗೆದರೆ ನೀರು ಸಿಗ್ತಿತ್ತು. ಬೋರ್ವೆಲ್ಗಳು ಬಂದವು. ನಮ್ಮ ಬಾವಿ ಪಕ್ಕದಲ್ಲಿ ಇನ್ನೊಬ್ಬ ರೈತ 200 ಅಡಿ ಆದ, ನಮ್ಮ ಬಾವಿ ಒಣಗೋಯ್ತು. 200 ಅಡಿ ಪಕ್ಕ ಇನ್ನೊಬ್ಬ 500 ಹಾಕ್ದ. 200-300 ಬೋರ್ವೆಲ್ಗಳೆಲ್ಲ ಮುಚ್ಚೋದು. ಈಗ ಇವತ್ತು 1500ರಿಂದ 2000 ಅಡಿ ಕೋಲಾರ ಜಿಲ್ಲೆಯಲ್ಲಿ ನೀರಿನ ತಳಮಟ್ಟ ಹೋಗಿದೆ. ಪಾತಾಳದಿಂದ ನೀರು ತೆಗಿಬೇಕಾಗಿದೆ. ಅಲ್ಲಿಂದ ತೆಗೆದಂಥ ನೀರು ಕೂಡ ಶುದ್ಧವಾದಂಥ ನೀರಲ್ಲ, ಫ್ಲೋರೋಸಿನ್ ಕಂಟೆಂಟ್ ವಾಟರ್, ವಿಷಭರಿತವಾದಂಥ ನೀರು. ನಾವು ಕುಡಿಯೋದು ವಿಷ ನೀರು, ಹಸುಗಳು ಕುಡಿಯೋದು, ದನಗಳು ಕುಡಿಯೋದು ವಿಷ ನೀರು. ನಾವು ಕೃಷಿಗೆ ಬಳಕೆ ಮಾಡ್ತಕ್ಕಂಥದ್ದು ವಿಷಭರಿತವಾದಂಥ ನೀರು. ನಾವು ಉತ್ಪಾದನೆ ಮಾಡ್ತಕ್ಕಂಥದ್ದು ವಿಷಭರಿತವಾದಂಥ ಆಹಾರ. ಕೃಷಿ ಉತ್ಪಾದನೆ ವೆಚ್ಚ ಆಯಿತು. ಎಲ್ಲವನ್ನು ಮಾರ್ಕೆಟ್ಟಿಂದ ಕೊಂಡ್ಕೋಬೇಕು. ಗೊಬ್ಬರ ಮಾರ್ಕೆಟ್ಟಿಂದ, ಬೀಜ ಮಾರ್ಕೆಟ್ಟಿಂದ, ಕರೆಂಟ್ ಮಾರ್ಕೆಟ್ಟಿಂದ, ಪೆಟ್ರೋಲ್ ಡೀಸೆಲ್ ಮಾರ್ಕೆಟ್ಟಿಂದ, ಕೃಷಿ ಯಂತ್ರಗಳು, ಕ್ರಿಮಿನಾಶಕ, ಕೀಟನಾಶಕ ಇವು ಕೂಡ ಮಾರ್ಕೆಟಲ್ಲಿ ಕೊಂಡ್ಕೋಬೇಕು. ಪ್ರತಿ ಬೆಳೆಗೂ ಇವತ್ತು ರೈತ ಮಾರ್ಕೆಟ್ ಹೋಗುವಂಗೆ ಮಾಡಿದ್ದಾರೆ. ಈ ರೀತಿ ಕೃಷಿ ಉತ್ಪಾದನಾ ವೆಚ್ಚ ಜಾಸ್ತಿ ಆಯಿತು. ಆ ಉತ್ಪಾದನೆಗೆ ಸಮನಾದಂಥ ಸರಿಯಾದ ಬೆಲೆ ಸಿಗ್ತಾ ಇದೆ ಅಂದರೆ ಇಲ್ಲ. ಮಂಡ್ಯದ ರೈತರು ಕಬ್ಬನ್ನು ಕಡಿಯೋದೇ ಬಿಟ್ಟುಬಿಟ್ರು. ಕೋಲಾರ ರೈತರು ಟೊಮೆಟೊ ಕೀಳೋದನ್ನೇ ಬಿದ್ದುಬಿಟ್ರು. ಈ ರೀತಿ ದೇಶದ ಎಲ್ಲ ರೈತ ವಿಭಾಗದ ಸಂಕಷ್ಟಕ್ಕೆ ಒಳಗಾಯಿತು. ಉತ್ಪಾದನಾ ವೆಚ್ಚಕ್ಕೆ ಸಮನಾದಂಥ ಬೆಲೆ ಇಲ್ಲದರ ಕಾರಣವಾಗಿ ಬೀದಿಗೆ ಸುರಿದು ಹೋಗುವಂಥ ಪರಿಸ್ಥಿತಿ ಬಂತು. ಹೊಲ ಗದ್ದೆಗಳಲ್ಲೇ ಫಸಲನ್ನು ಬಿಟ್ಟುವಂಥ ಪರಿಸ್ಥಿತಿ ಬಂತು. ಬೀಜ ಕಣಶ ಧ್ವಂಸ ಆಗೋಯ್ತು. ಪಶು ಸಂಪತ್ತು ಹಾಳಾಯಿತು. ರೈತರು ಅನೇಕ ರೀತಿಯ ಸಂಕಷ್ಟಗಳಿಗೆ ಒಳಗಾದರು. ಆರ್ಥಿಕವಾಗಿ ರೈತರು ದಿವಾಳಿ ಆದರು, ನೈತಿಕವಾಗಿ ದಿವಾಳಿ ಆದರು, ಸಾಂಸ್ಕೃತಿಕವಾಗಿ ದಿವಾಳಿ ಆದರು. ಕಳೆದ 25 ವರ್ಷಗಳಲ್ಲಿ 7 ಲಕ್ಷಕ್ಕಿಂತ ಹೆಚ್ಚು ಜನ ರೈತರು ನಮ್ಮ ದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ರೈತರು ನಮ್ಮ ಸಮಸ್ಯೆಗೆ ಪರಿಹಾರ ಸೂಚಿಸಿ, ನಮ್ಮ ಕಷ್ಟವನ್ನು ನಿವಾರಣೆ ಮಾಡಿ, ನಮಗೆ ನ್ಯಾಯಯುತವಾದಂಥ ಬೆಲೆ ಕೊಡಿ, ಕೃಷಿ ಉತ್ಪಾದನೆಯ ವೆಚ್ಚವನ್ನು ಕಡಿಮೆ ಮಾಡಿ ಅಂತ ಬೇಡಿಕೆ ಇಟ್ಟು ಸರ್ಕಾರದ ಮುಂದೆ ಚಳುವಳಿ ಮಾಡಿದರೆ ಸರ್ಕಾರ ಮಾಡಿದ್ದೇನು? ರಾಜ್ಯ ಸರ್ಕಾರ ಬೇರೆ ನೀತಿ ಅನುಸರಿಸ್ತು, ಕೇಂದ್ರ ಸರ್ಕಾರ ಬೇರೆ ರೀತಿ ಅನಿಸ್ತು. ಕೇಂದ್ರ ಸರ್ಕಾರ 3 ಕೃಷಿ ಕಾಯ್ದೆಗಳನ್ನು ತಂತು. ರಾಜ್ಯ ಸರ್ಕಾರ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ತಂತು, APMC ಕಾಯ್ದೆಗೆ ತಿದ್ದುಪಡಿ ತಂತು, ಭೂ ಸ್ವಾಧೀನ ಕಾಯ್ದೆ ನಿಯಮಗಳಿಗೆ ತಿದ್ದುಪಡಿ ತಂತು. ಇದರ ಒಟ್ಟು ಸಾರಾಂಶ ಏನು ಅಂತಂದರೆ, ನೀವು ನಿಮ್ಮ ಕೈಯಲ್ಲಿ ಭೂಮಿ ಇದ್ದರೆ ನೀವು ರೈತರಾಗಿರ್ತೀರಾ. ನೀವು ರೈತರಾಗಿದ್ದರೆ ನಿಮ್ಮ ಸಂಘಟನೆಯನ್ನು ಕಟ್ಕೊಳ್ತೀರಾ. ನಿಮ್ಮ ಸಂಘಟನೆ ಮುಖಾಂತರ ನೀವು ಹೋರಾಟ ಮಾಡ್ತೀರಾ. ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅಂತ ಸರ್ಕಾರನ ಕೇಳ್ತೀವಿ. ನಿಮ್ಮಲ್ಲಿ ಭೂಮಿನೇ ಇಲ್ದಂಗೆ ಮಾಡಿಬಿಟ್ರೆ ನೀವು ರೈತರಾಗಿ ಉಳಿಯೋದಿಲ್ಲ. ನೀವು ರೈತರಲ್ಲದೆ ಇದ್ದರೆ ನಿಮ್ಮ ರೈತ ಸಂಘ ಇರೋದಿಲ್ಲ. ನಿಮ್ಮ ರೈತ ಸಂಘ ಇಲ್ಲ ಅಂದರೆ ನಿಮ್ಮ ರೈತ ಮುಖಂಡಿರೋದಿಲ್ಲ. ನಿಮ್ಮ ರೈತರ ಮುಖಂಡರು ನಿಮ್ಮ ರೈತ ಸಂಘ ಇಲ್ಲ ಅಂದರೆ ನಿಮ್ಮ ರೈತ ಹೋರಾಟ ಇರೋದಿಲ್ಲ. ಹಾಗಾಗಿ ನಿಮ್ಮನ್ನು ಈ ಎಲ್ಲ ರೈತರೇ ಅಲ್ಲದಂಗೆ, ರೈತ ಸಂಘಗಳಿಲ್ಲದಂಗೆ, ರೈತ ಹೋರಾಟಗಳಿಲ್ಲದಂಗೆ ಕುತಂತ್ರವನ್ನು ಬಡಿಸಿ ಕೇಂದ್ರ ಸರ್ಕಾರ 3 ಕೃಷಿ ಕಾಯ್ದೆಗಳನ್ನು ತಂತು, ರಾಜ್ಯ ಸರ್ಕಾರ ಈ ತಿದ್ದುಪಡಿಗಳನ್ನು ತಂತು. ಇದರ ವಿರುದ್ಧ ಈ ದೇಶದ ಎಲ್ಲ ರೈತ ಸಂಘಟನೆಗಳು ಒಟ್ಟುಗೂಡಿ ಐಕ್ಯ ಹೋರಾಟ ಮಾಡಿದರ ಪರಿಣಾಮವಾಗಿ ಕೇಂದ್ರ ಸರ್ಕಾರ 3 ಕೃಷಿ ಕಾಯ್ದೆಗಳನ್ನು ಹಿಂದಕ್ಕೆ ಪಡೆದಿದೆ. ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಬೇಡಿಕೆ ಏನೂ ಇಲ್ವಾ? ಖಂಡಿತವಾಗಿಯೂ ಇದೆ. ಭಾಳ ಮುಖ್ಯವಾದಂಥ ಬೇಡಿಕೆ, ರೈತನು ಬೆಳೀತಕ್ಕಂಥ ಫಸಲಿಗೆ ಬೆಂಬಲಿತ ಬೆಲೆಯನ್ನು ನೀಡಬೇಕು. ಅದಕ್ಕೆ ಕಾನೂನು ರಚನೆ ಆಗಬೇಕು.
ಕಾನೂನಿನ ರಕ್ಷಣೆಯನ್ನು ನೀಡಬೇಕು ಅಂತಕ್ಕಂಥದ್ದು ಈ ದೇಶದ ರೈತರ ಹೋರಾಟದ ಬೇಡಿಕೆ. 2004 2004ರಿಂದ 2006 ಸುಮಾರು 14-15 ವರ್ಷಗಳ ಹಿಂದೆ ಸ್ವಾಮಿನಾಥನ್ ಆಯೋಗ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಮಂಡಿಸಿ ಕೃಷಿ ಉತ್ಪಾದನೆಗೆ ಬೆಂಬಲಿತ ಬೆಲೆ ನೀಡಬೇಕು ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದೆ. ಆದರೆ ಕಳೆದ 14-15 ವರ್ಷಗಳಿಂದ ನಮ್ಮ ಪಾರ್ಲಿಮೆಂಟ್ನವರಿಗೆ ಪುರುಸತ್ತೇ ಇಲ್ಲ ಅದನ್ನು ಬಿಚ್ಚಿ ನೋಡೋದಕ್ಕೂ ಕೂಡ. ಒಂದು ದಿವಸ 1 ಗಂಟೆ ಕಾಲ ಈ ಸ್ವಾಮಿನಾಥನ್ ವರದಿಯ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ನಡೆಯಲೇ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಇಡ್ತಕ್ಕಂಥದ್ದು, ಸ್ವಾಮಿನಾಥನ್ ಆಯೋಗವನ್ನು ಬಿಚ್ಚಿ ಸಂಸತ್ನಲ್ಲಿ ಚರ್ಚೆ ಮಾಡಿ ಆ ಆಯೋಗದ ಶಿಫಾರಸುಗಳನ್ನು ಒಪ್ಪಿ ರೈತರಿಗೆ ಬೆಂಬಲದ ಬೆಲೆಯನ್ನು ನೀಡ್ತಕ್ಕಂಥ ಒಂದು ಶಾಸನವನ್ನು ರೂಪಿಸಿ ಅಂತಕ್ಕಂಥ ಬೇಡಿಕೆ ಇವತ್ತು ನಮ್ಮ ಮುಂದೆ ಕೇಂದ್ರ ಸರ್ಕಾರದ ಮುಂದೆ ಇದೆ. ಹಾಗಾಗಿ ರೈತ ಹೋರಾಟ ಮುಂದುವರಿಯಬೇಕಾಗಿದೆ. ವಿದ್ಯುತ್ ಶಕ್ತಿ ಕಾಯ್ದೆಗೆ ತಿದ್ದುಪಡಿ ತಂದಿದ್ದಾರೆ. ವಿದ್ಯುತ್ ಶಕ್ತಿ ಕಾಯ್ದೆಗೆ ತಿದ್ದುಪಡಿ ಬರಬೇಕಾದ್ರೆ ರಾಜ್ಯ ಸರ್ಕಾರಗಳ ಜೊತೆ ಸಮಾಲೋಚನೆ ಮಾಡಲಿಲ್ಲ, ರೈತ ಮುಖಂಡರ ಜೊತೆ ಸಮಾಲೋಚನೆ ಮಾಡಲಿಲ್ಲ, ಕಾರ್ಪೊರೇಟ್ ಕಂಪನಿಗಳಿಗೆ ಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ ಇಡೀ ವಿದ್ಯುತ್ ಶಕ್ತಿ ಕ್ಷೇತ್ರನ ಖಾಸಗಿಯವರಿಗೆ ಒಪ್ಪತಕ್ಕಂಥ ವಿಚಾರದಲ್ಲಿ ಇವತ್ತು ಸರ್ಕಾರ ತಿದ್ದುಪಡಿಗಳನ್ನು ತಂದಿದೆ. ಕೇಂದ್ರ ಸರ್ಕಾರ ವಿದ್ಯುತ್ ಶಕ್ತಿಗೆ ಕಾಯ್ದೆಗೆ ತಂದಿರತಕ್ಕಂಥ ತಿದ್ದುಪಡಿಗಳು ರೈತರಿಗೆ ಬಹಳ ಮಾರಕವಾದದ್ದು, ಅದನ್ನು ಅವರು ಹಿಂಪಡೆಯಬೇಕು ಅಂತ ಈ ಸಾರ್ವಜನಿಕ ಸಭೆಯ ಮುಖಾಂತರ ನಾನು ಕೇಂದ್ರ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀನಿ. ಕೃಷಿ ಉತ್ಪನ್ನಕ್ಕೆ ಸಂಬಂಧಪಟ್ಟಂಥ ಕೈಗಾರಿಕೆಗಳು ಬರಬೇಕಾಗಿದೆ. ಗ್ರಾಮಾಂತರ ಪ್ರದೇಶದಲ್ಲಿ ಜನಿಸಿದಂಥ ವಿದ್ಯಾರ್ಥಿ ಯುವಜನರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನು ನೀಡಬೇಕಾಗಿದೆ. ಆ ಸಂಬಂಧಪಟ್ಟ ಉದ್ಯಮಗಳನ್ನು ಪ್ರಾರಂಭ ಮಾಡಬೇಕಾಗಿದೆ. ವೈಜ್ಞಾನಿಕ ಸಾಧನೆಗಳನ್ನು ಸದ್ಬಳಕೆ ಆಗ್ತಕ್ಕಂಥ ರೀತಿಯಲ್ಲಿ ರೈತರಿಗೆ ಮಾಹಿತಿಯನ್ನು ನೀಡಬೇಕಾಗಿದೆ, ತಿಳುವಳಿಕೆಯನ್ನು ನೀಡಬೇಕಾಗಿದೆ. ಕೃಷಿ ಯೋಜನೆ ಜಾರಿಗೆ ಬರಬೇಕಾಗಿದೆ. ರಾಜ್ಯಕ್ಕೊಂದು ಯೋಜನೆ ಅಲ್ಲ, ಜಿಲ್ಲೆಗೊಂದು ಯೋಜನೆ ಅಲ್ಲ, ನನ್ನ ಅಭಿಪ್ರಾಯದಲ್ಲಿ ಕನಿಷ್ಠ ತಾಲೂಕಿಗೊಂದು ಯೋಜನೆ, ಕೃಷಿ ಯೋಜನೆಯನ್ನು ಬರಬೇಕಾಗಿದೆ. ಕೃಷಿ ಯೋಜನೆ ಅಂತಂದರೆ ಇಷ್ಟೇ, ನಮ್ಮ ಕೋಲಾರಿನಲ್ಲಿ ಮಳೆ ಕಡಿಮೆ, ನಿಮ್ಮ ಮಂಗಳೂರಿನಲ್ಲಿ ಮಳೆ ಜಾಸ್ತಿ. ನಿಮ್ಮ ವಾತಾವರಣ ಬೇರೆ, ನಮ್ಮ ವಾತಾವರಣ ಬೇರೆ, ನಿಮ್ಮ ಮಣ್ಣು ಬೇರೆ, ನಮ್ಮ ಮಣ್ಣು ಬೇರೆ, ನಮ್ಮಲ್ಲಿ ಲೇಬರ್ ಕಾಂಪೋನೆಂಟ್ ಬೇರೆ, ನಿಮ್ಮಲ್ಲಿ ಲೇಬರ್ ಕಾಂಪೋನೆಂಟ್ ಬೇರೆ. ಇವನ್ನು ಅಭ್ಯಾಸ ಮಾಡಿ ಯಾವ್ಯಾವ ತಾಲೂಕಿನಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೆದರೆ ರೈತನಿಗೆ 10 ರೂಪಾಯಿ ಬರುತ್ತೆ ಅಂತಕ್ಕಂಥದ್ದನ್ನು ಚಿಂತನೆ ಮಾಡಿ ತಾಲೂಕೊಂದು ಕೃಷಿ ಯೋಜನೆಯನ್ನು ನೀಡಿ. ಈ ಮುಖಾಂತರ ರೈತರ ನೆರವಿಗೆ ಬರುತ್ತೆ. ರೈತರ ದಿವಾಳಿ ಆದರೆ ಈ ಸರ್ಕಾರ ನೆನೆಸ್ಕೋಬೇಕು, ಸರ್ಕಾರ ದಿವಾಳಿ ಆಗುತ್ತೆ, ದೇಶ ದಿವಾಳಿ ಆಗುತ್ತೆ ಅಂತಕ್ಕಂಥ ಎಚ್ಚರ ನಮ್ಮ ಸರ್ಕಾರಗಳಿದೆ. ಯಾವ ದೇಶದಲ್ಲಿ ರೈತರು ಭದ್ರವಾಗಿರ್ತಾರೋ ಆ ದೇಶವೂ ಭದ್ರವಾಗಿರುತ್ತೆ. ಅದಕ್ಕೆ ನಾನು ಈ ಹಿಂದೆ 1 ವರ್ಷದ ಹಿಂದೆ ನಾನೊಂದು ಪುಸ್ತಕ ಬರೆದೆ, ರೈತರ ಭದ್ರತೆ ದೇಶದ ಭದ್ರತೆ ಅಂತಕ್ಕಂಥ ಪುಸ್ತಕ. ನಮ್ಮ ನಾಗೇಂದ್ರ ಅವರು, ನಮ್ಮ ಪ್ರಕಾಶ್ ಕಮ್ಮನಡಿ ಅವರು ಮುಖಂಡತ್ವ ವಹಿಸಿ ಆ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮನ ಬೆಂಗಳೂರು ಗಾಂಧಿ ಭವನದಲ್ಲಿ ಅವರೇ ಆಯೋಜಿಸಿದರು. ಹಾಗಾಗಿ ರೈತರ ಭದ್ರತೆ ಅಂದರೆ ಅದು ದೇಶದ ಭದ್ರತೆ. ದೇಶದ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ನಾವು ಇದನ್ನು ಮಾಡಬೇಕು. ದೇಶದ ಗಮನವನ್ನು ಬೇರೆಡೆ ಸೆಳೆಯಲಿಕ್ಕೆ ಈ ಕುತಂತ್ರ ನಡೆದಿದೆ. ನೀವು ಆಲಿಸಿದ್ರಿ ಟಿ ವಿಯಲ್ಲಿ ಕೇಂದ್ರ ಸರ್ಕಾರ ಮಂಡಿಸಿದಂಥ ಬಜೆಟ್, ಅದಕ್ಕೇನಾದರೂ ಬಜೆಟ್ ಅಂತ ಅಂತಾರೆ ಯಾರಾದರೂ? ಗೊತ್ತು ಗುರಿ ಇಲ್ಲ, ನಿರ್ದಿಷ್ಟ ಇಲ್ಲ. ಎಣ್ಣೆ ಬೆಳೆಗಾರರಿಗೆ, ಎಣ್ಣೆ ಕಾಳು ಬೆಳೆಗಾರರಿಗೆ ಸಹಾಯ ಮಾಡ್ತೀವಿ ಅಂತ ಇರೋದು, ಯಾವ ರೀತಿ ಮಾಡ್ತೀರಿ, ಎಷ್ಟು ಮಾಡ್ತೀರಿ ಏನಂಬುದು ಸ್ಪಷ್ಟತೆ ಇಲ್ಲ. SC ST ರೈತರಿಗೆ ಸಹಾಯ ಮಾಡ್ತಾರಂತ. ಅರೆ, ಎಲ್ಲ ರೈತರು ಎದುರಿಸೋದು ಒಂದೇ ಸಮಸ್ಯೆ. ಪ್ರತ್ಯೇಕವಾಗಿ ರೈತರನ್ನ ಡಿವೈಡ್ ಮಾಡಲಿಕ್ಕೆ SC ST ರೈತರಿಗೆ ಸಹಾಯ ಮಾಡ್ತೀವಿ. ಅದು ಎಷ್ಟು, ಏನು, ಎಂತೂ ಯಾವುದೂ ಇಲ್ಲ. ಸೋಲಾರ್ಗೆ ಭಾಳಷ್ಟು ನಾವು ವಿದ್ಯುತ್ ಉತ್ಪಾದನೆಗೆ ಸಹಾಯಧನ ಕೊಡ್ತೀವಿ ಅಂತ ಹೇಳಿದ್ರಿ. ಆದರೆ ರೈತರಿಗೆ ಕೊಡ್ತಕ್ಕಂಥ 7 ತಾಸಿನ ಅವಧಿ ಎಕ್ಸ್ಟೆಂಡ್ ಮಾಡಲಿಲ್ಲ. ನೀವು ಕಟ್ಟಿದಂಥ ತೆರಿಗೆಯನ್ನು ಒಯ್ದು ಸೋಲಾರ್ ಉತ್ಪಾದನೆ ಮಾಡೋಂಥ ಕಂಪನಿ ಮಾಲಕರಿಗೆ ಕೊಡ್ತಾರೆ. ಆದರೆ ನಿಮಗೆ ಕೊಡ್ತಕ್ಕಂಥ 7 ತಾಸು ವಿದ್ಯುತ್ತನ್ನು ಅಷ್ಟೇ ಇಡ್ತಾರೆ. ಇದು ಕೇಂದ್ರ ಸರ್ಕಾರದ ಬಜೆಟ್. ರೈತರು ನಾವು ಬರೀ ಇದುವರೆಗೆ ಹೋರಾಟ ಮಾಡಿದ್ದೀವಿ, ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡಿದ್ದೀವಿ. ಆದರೆ ಕನಿಷ್ಠ ರಾಜಕೀಯ ಪ್ರಜ್ಞೆಯನ್ನು ನಾವು ಬೆಳೆಸಲಿಲ್ಲ. ಎಲ್ಲ ನಮ್ಮ ಸಮಸ್ಯೆಗಳಿಗೆ ಮೂಲ ಇರೋದು ರಾಜಕೀಯ ಅನ್ನೋದು ಮೊದಲು ನೀವು ತಿಳ್ಕೊರಿ.
ಸರ್ಕಾರದ ಪಾಲಿಸಿಗಳ ಮೇಲೆ ನಮ್ಮ ಕೃಷಿ ಕ್ಷೇತ್ರ ನಿಂತಿದೆ. ಇವತ್ತು ಅತ್ಯಂತ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡೋಂಥ ಕೃಷಿ ಕ್ಷೇತ್ರವನ್ನು ಇವತ್ತು ಕಾರ್ಪೊರೇಟ್ ಕಂಪ್ನಿಗಳಿಗೆ ಹಸ್ತಾಂತರ ಮಾಡಲಿಕ್ಕೆ ಏನು ಅವರಿಗೆ ಅನುಕೂಲ ಆಗಂಥ ಕಾನೂನುಗಳು ಮಾಡಬೇಕು, ಇವತ್ತು ಮಾಡ್ತಾ ಇದೆ. ಇವತ್ತು ಕೇಂದ್ರದಲ್ಲಿ ಭಾಳ ದೊಡ್ಡ ಹೋರಾಟ ಮಾಡಿ ದೀರ್ಘಕಾಲದವರೆಗೆ ಒಂದು ದೀರ್ಘಕಾಲದ ಹೋರಾಟ ನಡೀತು. ಆದರೆ ಕರ್ನಾಟಕದಲ್ಲಿ ಇವತ್ತು APMC ಕಾಯ್ದೆ ತಿದ್ದುಪಡಿ ಆಗಿದೆ, ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಆಗಿದೆ, ಜಾನುವಾರು ಹತ್ಯೆ ಕಾಯ್ದೆ ತಿದ್ದುಪಡಿ ಮಾಡಿ ಇವತ್ತು ಆದೇಶ ಮಾಡಿದ್ದಾರೆ. ಇದ್ರ ವಿರುದ್ಧ ನಾವು ಕರ್ನಾಟಕದ ಜನ ಎಚ್ಚೆತ್ಕೊಳ್ಬೇಕಲ್ಲ. ಇವತ್ತು ನಮ್ಮ ಕಣ್ಣು ಮುಂದಿದೆ, 1 ವರ್ಷ ಹೋರಾಟ ಮಾಡಿ ಆ ಕೇಂದ್ರ ಸರ್ಕಾರ ತಂದಂಥ ಕಾನೂನುಗಳನ್ನು ವಾಪಸ್ ಪಡಲಿಕ್ಕೆ ದೊಡ್ಡ ಹೋರಾಟ ನಡೀತು. ಮತ್ತು ನಾವು ಸುಮ್ಮನೆ ಕೂತಿದ್ದೀವಲ್ಲ, ಇನ್ನು ಅದರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕಾ? ಈ ಕ್ಷೇತ್ರ ನಿಮ್ಮ ಕೃಷಿ ಭೂಮಿ ನಿಮ್ಮ ಕೈಯಲ್ಲಿ ಉಳಿಬೇಕು, ಕೃಷಿ ಮಾರುಕಟ್ಟೆ ನಿಮ್ಮಲ್ಲಿ ಉಳಿಬೇಕು ಅಂತಂದರೆ ಇವು ಕಾನೂನುಗಳು ವಾಪಸ್ ಪಡಿಲೇಬೇಕು. ಇಲ್ಲಾಂದ್ರೆ ನೀವು ಮಾಡೋ ಕೃಷಿ ಏನಂತಂದ್ರೆ ಕೇವಲ ಗೊಬ್ಬರ ಉತ್ಪಾದನೆ ಕಂಪ್ನಿಯವ್ರನ್ನ ಬದುಕ್ಸಕ, ಟ್ರ್ಯಾಕ್ಟರ್ ಉತ್ಪಾದನೆ ಮಾಡೋ ಕಂಪ್ನಿಗಳನ್ನ ಬದುಕ್ಸಕ, ವ್ಯಾಪಾರಸ್ಥರನ್ನ ಬದುಕ್ಸಕ, ಮಲ್ಟಿನ್ಯಾಷನಲ್ ಕಂಪ್ನಿಗಳನ್ನು ಆದಾಯ ಹೆಚ್ಚಿಗೆ ಮಾಡಲಿಕ್ಕೆ ನೀವು ದುಡ್ದಂಗೆ ಆಗ್ತದೆ. ನೀವು ಮಾತ್ರ ಉದ್ಧಾರ ಆಗೋದಿಲ್ಲ. ಯಾವ ರೀತಿ ಬದುಕಬೇಕು, ಯಾವ ರೀತಿ ವ್ಯವಸಾಯ ಮಾಡಬೇಕು, ಯಾವ ರೀತಿ ಸಣ್ಣ ಹಿಡುವಳಿಯಲ್ಲಿ ಹೆಚ್ಚು ಆದಾಯ ತೆಗಿಬೇಕು ಅನ್ನೋ ವಿಷಯ ಇದೆ. ಅದು ಭಾಳ ಮುಖ್ಯವಾದಂಥದ್ದು. ನಿಜವಾಗ್ಲೂ ಈಗ ಸಂಘಟನೆಯನ್ನು ಬಲಪಡಿಸ್ಲಾರ್ದಂಗೆ ಇವತ್ತು ರಾಜಕೀಯ ಪ್ರವೇಶ ಮಾಡಿ ನಮ್ಮನ್ನೆಲ್ಲರನ್ನು ಛಿದ್ರ ಮಾಡಕತ್ತಾರೆ. ಯಾಕಂದರೆ ನಾವು ಗಟ್ಟಿತನ ಮಾಡಿದ್ವಿ ಅಂದರೆ ಅವರಿಗೆ ಈಗ ಅವ್ರಿಗೆ ಉಳಿಗಾಲ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತದ. ಆದರೆ ನಮಗೆ ಗೊತ್ತಾಗೋಲ್ತು ನಾವೆಲ್ಲ ಸಂಘಟನೆ ಮಾಡಿ ಅವ್ರನ್ನ ತೆಳಗೆ ತುಳಿಬೇಕಂತ. ಅದಕ್ಕೋಸ್ಕರ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಪ್ರತಿಯೊಬ್ಬರು ತಾವೆಲ್ಲರೂ ಸಂಘಟಿತರಾಗಬೇಕು. ಇದೆಲ್ಲದೇ ಹೇಳಿದ್ರೆ ಈಗ APMC ಅಲ್ಲಿ ಈಗ ಯಾವ ರೀತಿ ನಮ್ಮ ಕರ್ನಾಟಕದಾಗ ಈಗ APMC ಕಾಯ್ದೆ ತಿದ್ದುಪಡಿ ಮಾಡಕತ್ತಾರ ಅಂತ. ಎಂಥ ಸರ್ಕಾರಗಳ ಜೊತೆ ಬದುಕಕತ್ತೀವಿ ಅಂದ್ರೆ ನಾವು ಇವತ್ತು ತೊಂದರೆ ಐತೆ ಅಂತ ಹೇಳಿದರೆ ನಗಡಿ ಬಂದದಂಥ ಡಾಕ್ಟರ್ ತಗೋದ್ರೆ ಮೂಗು ಕೊಯ್ಕೊಂಬಿಡ್ರಿ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಭಾಷೆಗೆ. ಆ ಥರ ಸರ್ಕಾರಗಳು ಇದು. ಇಲ್ಲಿ ಸಮಸ್ಯೆ ಐತ್ರಿ ನಮ್ಮ ಬಗೆಹರಿಸ್ರಿ ಅಂದರೆ APMC ಮುಚ್ಚಿಬಿಡ್ತೀವಿ ಅಂತಾರೆ. ಅಂದರೆ ಎಂಥ ನ್ಯಾಯಾಲಯಕರ ಜೊತೆ ನಾವು ಇವತ್ತು ಸರ್ಕಾರದ ಜೊತೆ ನಾವು ಬದುಕಬೇಕು. ರೈತರು ನೀವೆಲ್ಲರೂ ಆಲೋಚನೆ ಮಾಡ್ಬೇಕಂತ ಆಲೋಚನೆ ಮಾಡ್ಲಂತಲೇ ಈ ನೆನಪುಗಳ ಕಾರ್ಯಕ್ರಮ. ಮತ್ತು ನಾವು ಈಗ ವಿಧಾನಸೌಧದಾಗ ನಮ್ಮ ಧ್ವನಿ ಎತ್ತವ್ರು ಯಾರಂದ್ರೆ KS ಪುಟ್ಟಣ್ಣಯ್ಯವರು ಯಾವತ್ತೂ ಧ್ವನಿ ಎತ್ತಿದ್ರು. ಇವತ್ತೇನು ನಡೆಯಕತ್ತದ ವಿಧಾನಸೌಧದಾಗ ಯಾವ ಥರ ಜಗಳಾಡ್ತಾರಂದ್ರೆ, ಮೊದಲು ನಾವು ಸಣ್ಣರದಾಗ ನೀರಿಗೆ ಹೆಣ್ಮಕ್ಳು ಜಗಳಾಡ್ತಾರೆ, ನಾನು ಕೊಡ ಫಸ್ಟ್ ಬರ್ತದೆ, ನನಗೆ ಕೊಡ ಫಸ್ಟ್, ಆ ನಮೂನಿ ಜಗಳಾಡ್ತಾರೆ ಅವರು. ಜನರಹಿತ ಒಂದು ದೀನ ದಲಿತರ ರೈತರ ಬಗ್ಗೆ ಯಾವತ್ತೂ ಅದ್ರ ಸಲುವಾಗಿ ಮಾಡಮ್ಮ ಅಂತ ಯಾರನ್ನ ಜಗಳಾಡಿದ್ದು ನೋಡ್ರಿ ನೀವು? ಅಲ್ಲಿ ರೈತರಿಗೆ ಹಿಂಗೆ ಅನ್ಯಾಯ ಆಗ್ಯದ, ಅವರಿಗೆ ಅವ್ರ ಪರವಾಗಿ ನಾವು ಮಾತಾಡಮ್ಮ ಅಂತೇಳಿ ಯಾರಾದರೂ ಧ್ವನಿ ಎತ್ತಿದ್ದು ನೋಡ್ರಿ? ಇಲ್ಲ. ಅಂಥ ಧ್ವನಿ ಎತ್ತಬೇಕಾದ್ರೆ ನಾವು ಇವತ್ತು ಮತ್ತೆ KS ಪುಟ್ಟಣ್ಣಯ್ಯನಂಥವ್ರನ್ನ ವಿಧಾನಸೌಧಕ್ಕೆ ಕಳಿಸೋದು ಅವಶ್ಯಕತೆ ಐತೆ. ರೈತ ಸಂಘಕ್ಕೆ ಒಂದು ಹೊಸ ಆಯಾಮವನ್ನು ಕೊಡಬೇಕು. ಅದಕ್ಕೊಂದು ಸಂವಿಧಾನ ಬೇಕು. ಹೆಂಗೆ ಪ್ರಜಾಸತ್ತಾತ್ಮಕವಾಗಿ ಸಂಘವನ್ನು ನಡೆಸಬೇಕು, ನಮ್ಮ ಹೋರಾಟದ ಆಶೋತ್ತರಗಳು ಹೋರಾಟದ ಹೆಂಗಿರಬೇಕು, ಪದಾಧಿಕಾರಿ ಆಯ್ಕೆ ಆಗ್ಬೇಕಾದ್ರೆ ಏನೇನು ಅರ್ಹತೆ ಇರಬೇಕು, ಏನೇನು ಅನುಸರಿಸಬೇಕು ಅನ್ನೋಂಥ ಸಂವಿಧಾನನ ಹೋದ ವರ್ಷ ಬಿಡುಗಡೆ ಮಾಡಿದ್ದೀವಿ. ವಿದೇಶದಲ್ಲಿ ಕೆಲಸ ಮಾಡ್ತಾ ಬಂದು ಇಲ್ಲಿ ರೈತ ಕಸುಬು ಮಾಡೋಕ್ಕೆ ಬಂದಿರುವಂಥ ನಮ್ಮ ಯುವ ಗೆಳೆಯ ಯುವಕರು ಸಂಘಟನೆ ಮಾಡಬೇಕು, ಅದು ಗೌರವ ಕೊಡೋದು ಪುಟ್ಟಣ್ಣವ್ರಿಗೆ. ಮಹಿಳೆಯರ ಸಂಘಟನೆ ಮಾಡಬೇಕು, ಅದು ಅತ್ಯಂತ ಗೌರವ ಕೊಡೋದು. ಒಂದು ಸುತ್ತೋಲೆನ ಪ್ರಧಾನ ಕಾರ್ಯದರ್ಶಿಗಳು ಕಳಿಸ್ತಾರೆ ಸದ್ಯದಲ್ಲೇ. ಒಂದು ತಾಲೂಕಿಂದ 2 ಯುವಕರನ್ನ ನೀವು ಕೊಡಬೇಕು. 25 ವರ್ಷದಿಂದ 35 ವರ್ಷದೊಳಗಡೆ ಇರೋಂಥವ್ರು, 25ರಿಂದ 30 ವರ್ಷದೊಳಗೆ ಇರೋರು, ಕನಿಷ್ಠ SLC ಫೇಲ್ ಆಫ್ ಆಲ್ ಪಾಸು, ಅದ್ರ ಮೇಲಿರೋ ವಿದ್ಯಾಭ್ಯಾಸ ಇರೋಂಥದ್ದು. 100 ತಾಲೂಕಲ್ಲಿ ಸೆಲೆಕ್ಟ್ ಮಾಡಿದ್ರೆ 200 ಜನ ಯುವಕರಾಗ್ತಾರೆ. 200 ಜನಕ್ಕೆ ನಾವು ಬರೀ ಧಿಕ್ಕಾರ ಕೂಗ್ಸೋದು, ಹೋರಾಟ ಕೊಡಿಸೋದು, ಬರೀ ಕರಪತ್ರ ಹಂಚೋ ಕೆಲಸ ಅಲ್ಲ. ಅದು 10% ಮಾತ್ರ ಆ ಕೆಲಸ ಮಾಡಿಸ್ಬೇಕು. ಇನ್ನು 90% ಬೌದ್ಧಿಕ ಶಕ್ತಿಯನ್ನು ತುಂಬುವಂಥ ಕಾರ್ಯಾಗಾರಗಳು ಮಾಡಿ, ಸಿಲೆಬಸ್ ಇಟ್ಕೊಂಡು ಅವ್ರ ತರಬೇತಿ ಮಾಡಿ, ಮುಂದಿನ ಪೀಳಿಗೆಗೆ ರೈತ ಸಂಘನ ಹೆಂಗೆ ಕೊಂಡೊಯ್ಯಬೇಕು ಅನ್ನುವಂಥ ಕೆಲಸ ನಾವು ಮಾಡಬೇಕು ಅಂತ ಆಲೋಚನೆ ಇದೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದಿರೋ ಜಿಲ್ಲಾ ಪದಾಧಿಕಾರಿಗಳು ತಮ್ಮ ಜಿಲ್ಲೆಗೆ ಹೋದ ತಕ್ಷಣ 2 ಯುವಕರನ್ನ ಸೆಲೆಕ್ಟ್ ಮಾಡಿ ಇನ್ನೊಂದು ವಾರದೊಳಗಡೆ ನಮಗೆ ಪಟ್ಟಿನ ಕಳಿಸ್ಕೊಡ್ಬೇಕು. ನಮ್ಮ ಹೋರಾಟಗಾರರಿಗೆ ಸಾವಿರ್ಬೋದು, ಆದರೆ ಹೋರಾಟಕ್ಕೆ ಸಾವಿರಬಾರ್ದು. ಈ ಕಾರಣಕ್ಕೆ ಮುಂದಿನ ಪೀಳಿಗೆಗೆ, ಮುಂದಿನ ಸಮಾಜಕ್ಕೆ ಏನು ಕೊಟ್ಟೋಗ್ಬೇಕು ಅನ್ನೋ ಕೆಲಸನ ನಾವು ಜವಾಬ್ದಾರಿನ ಮಾಡಬೇಕು. ಸುಮ್ಮನೆ ಕಾಲ ಕಳೆಯೋಕ್ಕಾಗಬಾರ್ದು.
ಪುಟ್ಟಣ್ಣವ್ರ ಮಾತುಗಳನ್ನ ಒಂದು 4-5 ನಿಮಿಷ ಮಾತಾಡಿ ನಾನು ಮುಗಿಸ್ತೀನಿ ಅಧ್ಯಕ್ಷ ಭಾಷಣನ. ಪುಟ್ಟಣ್ಣಯ್ಯನವರು ಚಳುವಳಿ ರಾಜಕಾರಣದ ಬಗ್ಗೆ ಇವತ್ತು ಸಬ್ಜೆಕ್ಟ್ ಇದ್ದದ್ದು. ರಾಜಕಾರಣ ಅಂದರೆ ಏನು ತಿಳ್ಕೊಂಬಿಟ್ಟಿದ್ವಿ ನಾವು ಅಂದರೆ ಚುನಾವಣೆ ನಿಲ್ಲೋದು, ಗೆಲ್ಲೋದು, ಶಾಸನಸಭೆ ಸಂಸತ್ಗೆ ಹೋಗೋದು ಮಾತ್ರ ರಾಜಕಾರಣ ಅಂತ ತಿಳ್ಕೊಂಬಿಟ್ಟಿದ್ವಿ. ರಾಜಕಾರಣ ಅಂದರೆ ಅದರ ವಿಶಾಲ ವ್ಯಾಪ್ತಿಯಿಂದ ನೋಡಬೇಕಾದ್ದು. ಗಾಂಧಿ ಎಲ್ಲೂ ಏನೂ ಆಗಲಿಲ್ಲ, ಹೋರಾಟ ಮಾಡಿದ್ರು, ಅವರು ರಾಜಕಾರಣನೇ ಮಾಡಿದ್ದು. ಎಲ್ಲ ಹೋರಾಟಗಾರರು ರಾಜಕಾರಣ ವಿಶಾಲ ವ್ಯಾಪ್ತಿಯಲ್ಲಿ ನೋಡಬೇಕಾಗಿರೋದು. ಇವತ್ತು ನಾವು ಮಾಡ್ತಿರೋದು ಕೂಡ ಚಳುವಳಿದು ರಾಜಕಾರಣ. ಪುಟ್ಟಣ್ಣಯ್ಯನವರು ಶಾಸನಸಭೆಗೆ ಹೋದ ಮೇಲೆ ಅವ್ರು ಮಾತಾಡೋಕ್ಕೆ ಎದ್ದರೆ ಅಪಾರವಾದ ಗೌರವವನ್ನು ಸಭಾಧ್ಯಕ್ಷರಿಂದ ಸಿಗ್ತಿತ್ತು ಮತ್ತು ಅಲ್ಲಿರುವಂಥ ಎಲ್ಲ ಸದಸ್ಯರು ಕೊಡ್ತಿದ್ರು. ಯಾವ ಮಟ್ಟಕ್ಕೆ ಕೊಡ್ತಿದ್ರು, ನಮ್ಮ ಸಮಯ ಬೇಡ ಸಭಾಧ್ಯಕ್ಷರು ಅವ್ರಿಗೆ ಕೊಟ್ಬಿಡಿ ಪುಟ್ಟಣ್ಣಯ್ಯವ್ರಿಗೆ. ಯಾಕೆ? ಒಬ್ಬ ಚಳುವಳಿಯಿಂದ ರೂಪುಗೊಂಡಿರುವಂಥ ಜನಪ್ರತಿನಿಧಿ ಒಂದು ಕಮಿಟ್ಮೆಂಟ್ ಇರ್ತದೆ. ಅವ್ರು ಮಾತಾಡ್ತಿರೋಂಥ ವಿಚಾರ ಅಷ್ಟು ಗಂಭೀರವಾಗಿರ್ತಿತ್ತು, ಅದು ದಾಖಲಾಗಿದೆ. ಅದಕ್ಕಿಂತ ಮುಂದೆ ನಂಜುಂಡಸ್ವಾಮಿಯವರು ಮಾತಾಡಾಗ ಮಂತ್ರಿಗಳೆಲ್ಲ ಪೆನ್ನು ನೋಟ್ಬುಕ್ ಇಟ್ಕೊಂಡು ಕೂತ್ಕೊತಿದ್ರು, ಮುಖ್ಯಮಂತ್ರಿ ಆದಾಗಿ. ಯಾಕೆ? ಬೇಕಾದಷ್ಟಿತ್ತು. ಅಂದರೆ ಹೋರಾಟದಿಂದ ರೂಪುಗೊಂಡಂಥ ರಾಜಕಾರಣಿಗಳು ಜನಪ್ರತಿನಿಧಿಗಳಾದ ಹೋದಾಗ ಸರ್ಕಾರನ ಎಚ್ಚರಿಸ್ಬೋದು, ಜನಪರ ನೀತಿಗಳನ್ನು ಜಾರಿಗೆ ತರಕ್ಕೆ ಕಾರಣ ಆಗ್ಬೋದು, ಅಥವಾ ಜನವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡೆಗೂ ಕೂಡ ಒತ್ತಾಯ ಹೇಳ್ಬೋದು, ಮತ್ತು ಹೋರಾಟಕ್ಕೂ ಕೂಡ ಇನ್ನೊಂದು ಒತ್ತಾಸೆ ಕೊಟ್ಟಂಗೆ ಆಗ್ತದೆ. ಇವುಗಳನ್ನು ಅರ್ಥ ಮಾಡ್ಕೋಬೇಕಾದ್ದು. ಪುಟ್ಟಣ್ಣಯ್ಯನವರು ಬರೀ ಹಾಸ್ಯ ಮಾಡಿರೋದನ್ನ ನಾವು ಇಟ್ಕೊಳ್ಳೋದಲ್ಲ, ಹಾಸ್ಯದಲ್ಲೂ ಕೂಡ ಗಂಭೀರತೆ ಇತ್ತು. ನಗಬೇಕು ಅಂತಿದ್ರು. ಹೃದಯವಂತ ನಾಯಕ ಅನ್ನೋದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅವರು ಒಬ್ಬ ಗ್ರಾಮೀಣ ಅರ್ಥಶಾಸ್ತ್ರಜ್ಞ ಅಂದರೆ ತಪ್ಪಾಗಲಾರದು. ಕೃಷಿ ವಿಜ್ಞಾನಿ ಚಿಂತಕರು ಇಲ್ಲ, ಅವರೇ ನಮ್ಮ ಕಮ್ಮರಡಿಯವರು, ಆ ಕ್ಷೇತ್ರಕ್ಕೆ ಕೆಲಸ ಮಾಡಿರೋಂಥವ್ರು. ಅವರು ಅರ್ಥಶಾಸ್ತ್ರದ ಬಗ್ಗೆ ನಾವು ರೈತ ಸಂಘದವ್ರು ನಂಜುಂಡಸ್ವಾಮಿಯಿಂದ ಹಿಡಿದು ಪುಟ್ಟಣ್ಣವ್ರಿಗೆ ಇರ್ಬೋದು, ಇವತ್ತವರೆಗೂ ಕೂಡ ನಾವು ಕೆಲವು ವಿಚಾರಗಳನ್ನ ಪ್ರಶ್ನೆ ಮಾಡ್ತಾಯಿರ್ತೀವಿ. ವಾಸ್ತವ ನಿಮಗೆ ಗೊತ್ತಿಲ್ಲ ಅಂತ. ಕೃಷಿ ಬಂಡವಾಳದ ಬಗ್ಗೆ ಯಾರು ಬರೆದಿದ್ದೀರಿ ಅಂತ ಪ್ರಶ್ನೆ ಮಾಡ್ತಿದ್ರು. ನೇಗಿಲು ಗುಳ, ನಾವು ಎತ್ಕೊಳ್ಗೆ ಆಗ್ತಿರೋಂಥ ಮೂಗ್ದಾರ, ಕೆಲಸ ಮಾಡೋಕ್ಕೆ ಉಪಯೋಗಿಸೋಂಥ ಎಲ್ಲ ಪರಿಕರಗಳು ಹಾಕಿರೋಂಥ ಬಂಡವಾಳ ಲಾಳ ಕಟ್ಸೋಕ್ಕೆ ಎಷ್ಟಾಗುತ್ತೆ ಅನ್ನೋದು ಅಂಕಿ ಅಂಶಗಳು ಸಮೇತ ಹೇಳ್ತಿದ್ರು ಕೃಷಿ ಬಂಡವಾಳ ಬಗ್ಗೆ. ಅದು ಅದಕ್ಕೆ ಒಬ್ಬ ಗ್ರಾಮೀಣ ಮತ್ತು ಶ್ರಮ ಜೀವಿಗಳ ಪರ ಇರುವಂಥ, ಅದ್ರ ಪರ ಆಲೋಚನೆ ಮಾಡುವಂಥ ಒಬ್ಬ ಅರ್ಥಶಾಸ್ತ್ರಜ್ಞ ಅಂದರೆ ತಪ್ಪಾಗಲಾರದು, ಅನುಭವದ ಅರ್ಥಶಾಸ್ತ್ರಜ್ಞ ಅಂತ. ಬೆಟ್ಟದಸೂರು ಅಂತೇಳಿ ಒಬ್ಬರು ಅಡಿಷನಲ್ ಡಿ ಸಿ ಇದ್ದರು ಮೈಸೂರಲ್ಲಿ. ಪುಟ್ಟಣ್ಣಯ್ಯರು ನಾವೆಲ್ಲ ಚಳುವಳಿ ಮಾಡ್ತಾಯಿದ್ದು, ಪುಟ್ಟಣ್ಣಯ್ಯರು ಮಾತಾಡ್ತಾಯಿದ್ರು ಡಿ ಸಿ ಆಫೀಸ್ ಮುಂದೆ. ಒತ್ತಾಯ ಪತ್ರ ಈಸ್ಕೊಳಕ್ಕೆ ಬಂದಿದ್ರು ಅವರು. ಪುಟ್ಟಣ್ಣಯ್ಯರು ಮಾತು ಕೇಳ್ಬಿಟ್ಟು ನಾಗೇಂದ್ರವರು ಒಂದು ನಿಮಿಷ ಬನ್ನಿ ಅದನ್ನ ಪಕ್ಕದಲ್ಲಿ ನಿಂತಿದ್ದೆ. ಪುಟ್ಟಣ್ಣಯ್ಯನವರು MA ಎಲ್ಲೋದ್ರು, ಎಕನಾಮಿಕ್ಸ್ MA ಅಂತ ಕೇಳಿದ್ರು. ಅವ್ರು ಎಕನಾಮಿಕ್ಸ್ ಎಲ್ಲ BA ಬ್ರಾಕೆಟ್ B ಅಂದೆ. ನಾನು ಎಕನಾಮಿಕ್ಸ್ ಓದಿನಿ, PhD ಮಾಡಿದ್ದೀನಿ, ನನಗೆ ಗೊತ್ತಿಲ್ಲ ಈ ವಿಚಾರಗಳನ್ನು ಅಲ್ಲ. ಅವರು ದಾವಣಗೆರೆಯವರು, ಬೆಟ್ರ್ ಈಗ JSS ಮಟ್ಟದಲ್ಲಿ ರಿಟೈರ್ಡ್ ಆಗಿರೋ ಕೆಲಸ ಮಾಡ್ತವ್ರೆ ಅಂದ್ರೆ ಅರ್ಥ. ಪುಟ್ಟಣ್ಣಯ್ಯನವರು ಮೊದಲನೇ ಸೆಷನ್ಗೆ 94ನೇ ಇಸ್ವಿಲಿ ಹೋದ್ರಲ್ಲ, ಸುಮ್ಮನೆ ಜನರಲ್ಲಾಗಿ ಮಾತಾಡೋದು ರೈತ ಸಂಘದ ಭಾಷಣ. ಟೊಮೊಟೊ ಬೆಳೆಯೋನ ಕಷ್ಟ ಏನಿದೆ, ತಲೆ ಮೇಲೆ ಬುಟ್ಟಿ ಹೊತ್ಕೋದ್ರೆ ಅವ್ನಿಗೆ ಹೆಂಗೆ ಕೂದಲೆಲ್ಲ ಉದುರೋಗಿರ್ತವೆ, ಆದರೆ ಟೊಮೊಟೊ ಕಚ್ಚಪ್ಪ ಮಾಡಿದ್ರೆ ಹೆಂಗಿರುತ್ತೆ, ಒಂದು ಸರಾಯಿ ಅಂಗಡಿ ಮುಂದೆ ಟೊಮೊಟೊ ಮಾರೋನು ಎಷ್ಟು ಲಾಭ ಮಾಡ್ಕೊಳ್ತಾನೆ ಅನ್ನೋ ಭಾಷಣ ಮಾಡಿದ್ರು. ಆವಾಗ IAS ಆಫೀಸರ್ ಎಲ್ಲ ಪುಟ್ಟಣ್ಣವ್ರಿಗೆ ಒಂದು ಹಸ್ತಲಾಘವ ಮಾಡಿ ಭಾಳ ಬ್ಯೂಟಿಫುಲ್ಲಾಗಿ ಮಾತಾಡಿ, ಸರ್ ನಾವು ಕಲಿಬೇಕಾದ ಅಂತೇಳಿ. ಇವತ್ತು ದುಡಿಯುವ ವರ್ಗದ ಎಲ್ಲ ಚಳುವಳಿಗಳು ಕೈಯಾಗಿ ಜೊತೆಗೆ ನಡೆಯೋದ್ರ ಜೊತೆಗೆ ಇವತ್ತಿನ ಒಂದು ಕೆಟ್ಟ ನೀತಿ ಏನು ರೂಪುಗೊಳ್ತಾ ಇದ್ದೇವೆ, ಒಂಥರ ಸಾಮರಸ್ಯ ಜೀವನ ಏನು ಕೆಡಿಸ್ತಾ ಇದ್ದೇವೆ ನಮ್ಮ ಪ್ರಭುತ್ವಗಳು ಮತ್ತು ಅದರ ಬೆಂಬಲಿಗರು, ಮನಸ್ಸುಗಳನ್ನ ಹೆಂಗೆ ಹೊಡಿತಾ ಇದ್ದಾರೆ, ಇವೆಲ್ಲಕ್ಕೂ ಕೂಡ ಮೌನ ಇರಬಾರ್ದು. ಇವೆಲ್ಲಕ್ಕೂ ಸಂಘಟಿತವಾಗಿ ಪರ್ಯಾಯಗಳನ್ನ ಕೊಡೋದ್ರ ಜೊತೆಗೆ ನಾವು ಒಂದು ಹೊಸ ರೂಪವನ್ನು ಕೊಡೋದ್ರ ಜೊತೆಗೆ ಸಮಾಜದ ಸಾಮರಸ್ಯ, ಪ್ರೀತಿ, ಸಮಾನತೆ, ನಾವು ಹೆಂಗೆ ಸಹ ಬಾಳ್ವೆ ನಡೆಸಬೇಕು ಅನ್ನೋಂಥ ನೀತಿಲಿ ಚಳುವಳಿಗಳ ಕೆಲಸ ಮುಖ್ಯವಾಗಿದೆ. ಅದು ವಿಶೇಷವಾಗಿ ದಕ್ಷಿಣ ಕನ್ನಡದಂಥ ನೆಲದಲ್ಲಿ ಹೆಚ್ಚು ಮಾಡಬೇಕಾಗಿದೆ. ಇಲ್ಲಿ ಯಾವುದು ದ್ವೇಷ ಅಲ್ಲ, ಎಲ್ಲ ದ್ವೇಷವನ್ನು ಬಿಟ್ಟು ಜನಪರವಾದಂಥ ಆಲೋಚನೆ ಮಾಡಿ ಮಾನವೀಯ ಗುಣವುಳ್ಳಂಥ ಆಲೋಚನೆ ದಾಟ್ಸ್ಕೊಳ್ಳಿ. ಬುದ್ಧ, ಬಸವ, ಅಂಬೇಡ್ಕರ್ರು, ಇಲ್ಲಿ ನಾರಾಯಣಗುರು ಇವರೆಲ್ಲ ಕೊಟ್ಟಂಥದ್ದು ಬೇಕಾದಷ್ಟಿದೆ. ಕುವೆಂಪು ಅವ್ರು ಕೊಟ್ಟಿದ್ದಾರೆ. ಇವೆಲ್ಲವನ್ನು ಓದಿ ಕೆಟ್ಟ ವಿಚಾರಕ್ಕೆ ಬಲಿಯಾಗಬೇಡಿ. ಕೆಟ್ಟ ವಿಚಾರಕ್ಕೆ ಬಲಿಯಾದರೆ ಕೆಟ್ಟ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ, ಕೆಟ್ಟ ಸಮಾಜ ರೂಪುಗೊಳ್ಳುತ್ತೆ. ಯಾರೂ ಏನೂ ಮಾಡಲ್ಲ. ನಿಮಗೆ ತಲೆ ಕೆಟ್ಟ ವಿಚಾರ ಕೊಟ್ಟು ಈ ಸಮಾಜನ ಹದಗೆಡ್ಸೋಕ್ಕೆ ನೋಡ್ತಾರೆ. ನೀವು ಆ ಥರ ಬಲಿಯಾಗಬೇಡಿ ಅಂತ ಹೇಳ್ತಾ ವಿನಂತಿ ಮಾಡ್ಕೊತಾ, ಇದು
ಪುಟ್ಟಣ್ಣಯ್ಯನವ್ರನ್ನ ನಾವು ನೆನೆಸ್ಕೊಳ್ಳೋದ್ರ ಜೊತೆಗೆ ನಾವೆಲ್ಲರೂ ಸರಿಯಾದ ರೀತಿ ಕೆಲಸ ಮಾಡಿ ಹಳ್ಳಿಗಳಲ್ಲಿ ಒಂದು ಪುನರ್ ಸಂಘಟನೆ ಮಾಡುವಂಥ, ಹಳ್ಳಿಗಳ ಆರ್ಥಿಕ ಪರ್ಯಾಯ ಚಿಂತನೆಗೆ ಆಲೋಚನೆ ಮಾಡುವಂಥ ಕೆಲಸವನ್ನು ಮಾಡೋಣ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಅಡಿಕೆಗೆ ಒಂದು ರೋಗ ಬಂದಿದೆ. ರೋಗಕ್ಕೆ ಬಣ್ಣ ಕೊಟ್ಬಿಟ್ಟಿದ್ದಾರೆ ವಿಜ್ಞಾನಿಗಳು. ಆ ರೋಗಕ್ಕೆ ಹಳದಿ ಅಂತ ಕರೀತಾರೆ, ಹಳದಿ ರೋಗ ಅಂತ ಕರೀತಾರೆ. ಯಾಕೆಂದರೆ ಆ ರೋಗ ಬಂದಿದ್ದೇ ಆದಲ್ಲಿ ಅಡಿಕೆ ತೋಟ ಹಸಿರಾಗಿ ಕಾಣೋದಿಲ್ಲ, ಹಳದಿಯಾಗಿ ಬಂದಿದೆ. ಇಂದಿನ ರಾಜಕೀಯ ಪ್ರಕ್ಷುಬ್ಧ ಸ್ಥಿತಿಯಲ್ಲಿ ಸಮಸ್ಯೆಯನ್ನು ಬಣ್ಣದಿಂದ ಅಳೆಯುವಂಥದ್ದು ಬಹಳ ಅರ್ಥಗರ್ಭಿತವಾಗಿದೆ. ಯಾಕೆಂದರೆ ಇದು ಒಂದು ಸೂಕ್ಷ್ಮಾಣುಗೂ ಏನು ಸ್ಪೈರೋಪ್ಲಾಸ್ಮನ ಏನೋ ಒಂದು ಸೂಕ್ಷ್ಮಾಣುವಿಂದ ಬರತಕ್ಕಂಥ ಒಂದು ರೋಗ. ಈ ರೋಗದ ಬಗ್ಗೆ ಸಂಶೋಧನೆ ಯಾರು ಮಾಡಬೇಕಾಗಿತ್ತು? ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೃಷಿ ಮಂತ್ರಿಗಳಾದ ಜಯಚಂದ್ರ ಅವರು ಅಡಿಕೆ ಬೆಳೆಗಾರರು, ನಿಮಗೆ ಗೊತ್ತಿದೆಯಲ್ಲ, ದೊಡ್ಡ ಅಡಿಕೆ ಬೆಳೆಗಾರರು. ದೊಡ್ಡ ಸಮಸ್ಯೆ ಆಯಿತು. ಶೃಂಗೇರಿಯಾದ್ಯಂತ ಹಳದಿ ರೋಗ ಬಂತು. ಹಳದಿ ರೋಗದ ಜೊತೆಗೆ ಅಲ್ಲೊಂದು ಮತ್ತೊಂದು ಬಣ್ಣದ ಸಮಸ್ಯೆನೇ ಬಂತು. ಶೃಂಗೇರಿಯಲ್ಲಿ ಸ್ವಲ್ಪ ಈಗಲೂ ಸ್ವಲ್ಪ ಇದೆ. ನಕ್ಸಲ್ ಸಮಸ್ಯೆ ಬಂದು ಕಾಡು ಕೆಂಪುಮಯ ಆಗಿ ಹೋಗ್ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಒಂದು ತಂಡ ಮಾಡಿದರು. ಆ ತಂಡವನ್ನು ನಾನೇ ಜೊತೆಗಿದ್ದೆ. ಆದರೆ ಆ ತಂಡವನ್ನು ನಿರ್ವಹಿಸಿದ್ದು ಆವಾಗ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ. ಭಾಳಷ್ಟು ಜನ ಬೆಂಗಳೂರು ವಿಶ್ವವಿದ್ಯಾನಿಲಯದವರಿಗೆ ಈ ಭಾಗದವರು ಅಲ್ಲ, ಅವರಿಗೆ ಅಡಿಕೆ ಗೊತ್ತಿಲ್ಲ, ರೋಗ ಗೊತ್ತಿಲ್ಲ, ತುಂಬ ದೂರ ಹೋಗಬೇಕು. ಅದಕ್ಕೂ ಹೆಚ್ಚಿನ ಸಂಶೋಧನೆ ಆಗಿರಲಿಲ್ಲ. ಆ ನಂತರ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಆಯಿತು ಬಾಗಲಕೋಟೆಗೆ. 100 ತೋಟಗಾರಿಕಾ ಬೆಳೆಗಳಲ್ಲಿ ಒಂದು ಅಡಿಕೆ ಬೆಳೆಗಳಿಗೆ, ಅದು ಬಹುವಾರ್ಷಿಕ ಬೆಳೆ, ಎಲ್ಲ ಕಡೆ ಲಾಭಗಿನ ಸಂಶೋಧನೆ ಆಗಲ್ಲ. ಅದನ್ನು ಬಿಟ್ಟು ಇವಾಗ ಶಿವಮೊಗ್ಗ ತೋಟಗಾರಿಕೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ಅಂತಂದ್ರೆ ಅದು ಎಷ್ಟು ಮಟ್ಟಿಗೆ ನಡ್ಕೊಂಡು ಹೋಗ್ತಿದೆ ಗೊತ್ತಾಗಲ್ಲ. ಕುಲಪತಿಗಳೇನು ಸ್ವಲ್ಪ ಭರವಸೆ ಕೊಟ್ಟರು ಆಗಲ್ಲ. ರಾಷ್ಟ್ರ ಮಟ್ಟದಲ್ಲಿ CPCRN ಸೆಂಟ್ರಲ್ ಪ್ಲಾಂಟೇಶನ್ ಕ್ರಾಪ್ ರಿಸರ್ಚ್ ಉಂಟು. ಅದು ಹೆಚ್ಚು ಕಡಿಮೆ ತೆಂಗಿನ ಬಗ್ಗೆ ಗಮನ ಕೊಡುತ್ತೆ ಹೊರತು ಅಡಿಕೆ ಬಗ್ಗೆ ಗಮನ ಕೊಟ್ಟಿಲ್ಲ. ಸಮಗ್ರವಾದ ಸಂಶೋಧನೆ ಆಗಿಲ್ಲ. ಸಮಗ್ರ ಸಂಶೋಧನೆ ಆಗಬೇಕು ಅಂತ ನಾನು ಹೇಳಿದ್ನಲ್ಲ, ಇದು ದೀರ್ಘಾವಧಿಯ ಸಂಶೋಧನೆ. ಅಡಿಕೆಯನ್ನು ಬೆಳಿಬೇಕು ಅಂತಂದರೆ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಅದು ಗಮನಕ್ಕೆ ಬರಬೇಕಾದ್ರೆ ಹಲವಾರು ವರ್ಷಗಳು ಬೇಕಾಗ್ಬಿಡ್ತವೆ. ದೀರ್ಘಾವಧಿಯ ಸಂಶೋಧನೆ ಆಗಬೇಕು ಅಂತ ಆದಲ್ಲಿ ಇದಕ್ಕೆ ಒಂದು ದೀರ್ಘಾವಧಿಯಾದಂಥ ಸಂಶೋಧನೆ ಯೋಜನೆ ಬೇಕು. ನಂಬರ್ 2, ಇದಕ್ಕೆ ಆಗಬೇಕು ಅಂತ ಆದಾಗ ಯಾಕೆ ನಾನು ಯೂನಿವರ್ಸಿಟಿಯಿಂದ ಹೇಳ್ತಾ ಇದ್ದೀನಿ, ಸೂಕ್ಷ್ಮಾಣು ಬಗ್ಗೆ ಸಂಶೋಧನೆ ಮಾಡ್ತಕ್ಕಂಥವ್ರಿಗೆ ಪ್ಲ್ಯಾಂಟ್ ಪೆಥಾಲಜಿಸ್ಟ್ ಅಂತ ಕರೀತಾರೆ, ಸೂಕ್ಷ್ಮ ಜೀವಿ ಶಾಸ್ತ್ರಜ್ಞರು ಬೇಕು. ಇದಕ್ಕೆ ಮತ್ತೊಂದು ಕೀಟದ ಒಂದು ಸಮಸ್ಯೆಯನ್ನು ಸೇರ್ಕೊಂಡ್ಬಿಟ್ಟಿದೆ. ಹಳದಿ ರೋಗ ಇದ್ದಲ್ಲೆಲ್ಲ ಬೇರೆ ಹುಳ ಕೂಡ ಬಂದ್ಬಿಟ್ಟಿದೆ. ಹಾಗಾಗಿ ಇದು ಎಂಟಮಾಲಿಸ್ಟ್ ಕೀಟಶಾಸ್ತ್ರಜ್ಞರಿರಬೇಕು. ಮಣ್ಣಿನ ಫಲವತ್ತತೆಯ ಸಮಸ್ಯೆ ಆಗೋಗ್ಬಿಟ್ಟಿದೆ. ಸಾಯಿಲ್ ಸೈಂಟಿಸ್ಟು, ಭೂವಿಜ್ಞಾನಿ ಶಾಸ್ತ್ರಗಳು ಬೇಕು. ಇಡೀ ಶರೀರ ಕ್ರಿಯಾಶಾಸ್ತ್ರ, ಪ್ಲ್ಯಾಂಟ್ ಕ್ರಾಪ್ ಫಿಸಿಯಾಲಜಿ ಅಂತ ಕರೀತಾರೆ, ಶರೀರ ಕ್ರಿಯೆ, ಇವು ಎಲ್ಲವುದನ್ನು ಸೇರಿಸಿ ಆದಂಥ ಎಲ್ಲ ಒಟ್ಟು ಸೇರಿ ಮಾಡತಕ್ಕಂಥ ವ್ಯವಸ್ಥೆ ಬೇಕು. ಇದು ಅಂಥ ಒಂದು ವಿಜ್ಞಾನಿಗಳು ಎಲ್ಲೂ ಇಲ್ಲ ಈ ಎಲ್ಲ ವಿಶ್ವವಿದ್ಯಾನಿಲಯದಲ್ಲಿ. ಹಾಗಾಗಿ ಸಂಶೋಧನೆ ನಡೆದಿಲ್ಲ ಮತ್ತು ಸಂಶೋಧನೆ ಸಮರ್ಪಕವಾಗಬೇಕು. ಯಾರು ಮಾಡಬೇಕಾಗಿದೆ? ಒಂದು ವಿಶ್ವವಿದ್ಯಾಲಯ ಸಂಬಂಧಪಟ್ಟಿದ್ದಲ್ಲ, ಕಷ್ಟ ಆಗ್ತವೆ. ಅಡಿಕೆಯ ಒಂದು ಈ ಸಮಸ್ಯೆಯ ಜೊತೆಗೆ ನಾನು ಹೇಳಿದ್ನಲ್ಲ, ಅಡಿಕೆಯ ಸಮಸ್ಯೆಯ ಜೊತೆಗೆ ಅಡಿಕೆಗೆ ಮಾರುಕಟ್ಟೆಯ ಸಮಸ್ಯೆ ಕೂಡ ದೊಡ್ಡ ಬಂದುಬಿಟ್ಟಿದೆ. ಅದಕ್ಕೂ ಸೇರ್ಕೊಂಡ್ಬಿಟ್ಟಿದೆ. ಅಡಿಕೆಯ ಒಂದು ಕಾನೂನು ಈಗ ನಾಗಮೋಹನ್ ದಾಸ್ ಅವರು ತಗೊಂಡು ಹೋಗ್ಬೋದು. ಈಗ ಒಂದು ಹೆಬ್ಬಾವು ಅಡಿಕೆಯ ಒಂದು ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟಲ್ಲಿ ಮಲಗಿದೆ, ಸತ್ತಿಲ್ಲ ಹೆಬ್ಬಾವು. ಇನ್ನೂ ಹೇಳ್ತೀನಲ್ಲ, ಏನು ಅಡಿಕೆ ಜೊತೆಗೆ ತಂಬಾಕಿನಿಂದ ಸಮಸ್ಯೆ ಅಲ್ಲ ಆರೋಗ್ಯ. ತಂಬಾಕು ಉಪಯೋಗಿಸೋದ್ರಿಂದ ಅರ್ಬುದ, ಕ್ಯಾನ್ಸರ್ ಬರುತ್ತೆ ಅಂತಲ್ಲ, ಅಡಿಕೆಯ ಸೇವನೆಯಿಂದನೇ ಇವಾಗ ಕ್ಯಾನ್ಸರ್ ಬರುತ್ತೆ ಅನ್ನತಕ್ಕಂಥ 1500 ಪೇಜ್ ಪುಟಗಳ ಒಂದು ವರದಿ ಸುಪ್ರೀಂ ಕೋರ್ಟ್ ಮುಂದಿದೆ. ಹೌದು, ಅಡಿಕೆಯಿಂದನೇ ನಮಗೆ ತೊಂದರೆ ಆಗ್ತಿದೆ. ಹಾಗೆ ಅಡಿಕೆಯ ಸೇವನೆಯನ್ನೇ ನೀವು ನಿರ್ಬಂಧಿಸಿ ಅನ್ನತಕ್ಕಂಥ ತೀರ್ಮಾನ ಯಾವ ಸಂದರ್ಭದಲ್ಲಿ ಬರತಕ್ಕಂಥ ಸಾಧ್ಯತೆ ಇನ್ನೂ ಉಂಟು. ಯಾಕೆಂದರೆ ಅಡಿಕೆಯ ಒಂದು ಗುಟ್ಕ ಏನು ವಿಚಾರ ಗೊತ್ತಿಲ್ಲದೆ ಬಹಳಷ್ಟು ದೊಡ್ಡ ವರದಿ ಬಂದಿದೆ. ಇದರ ಹಿಂದೆ ದೊಡ್ಡ ಹುನ್ನಾರ ಉಂಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಏನು ಹುನ್ನಾರ? ಅದು ಈ ITC ಈ ಸಿಗರೇಟಿನ ಕಂಪನಿಗೆ ಅಡಿಕೆ ಭಾಳ ಸಮಸ್ಯೆ ಬಂದ್ಬಿಡ್ತು. ಅಡಿಕೆ ಎನ್ನುವಂಥದ್ದು ಇವತ್ತು ಒಂದು ಪಕ್ಷದ ದೃಷ್ಟಿಯಿಂದ, ಒಂದು ಜಾತಿಯನ್ನು ನೋಡೋದ್ರಿಂದ, ಇನ್ನೂ ಹೆಚ್ಚು ಕಡಿಮೆ ಒಂದು ಧರ್ಮದಿಂದ ನೋಡತಕ್ಕಂಥ ಒಂದು ಕಾಲ ಬಂದ್ಬಿಟ್ಟಿದೆ. ಅಡಿಕೆಗೂ ಇವತ್ತು ಜಾತಿ ಬಂದ್ಬಿಟ್ಟಿದೆ, ಅಡಿಕೆಗೂ ಧರ್ಮ ಬಂದ್ಬಿಟ್ಟಿದೆ, ಅಡಿಕೆ ಪಕ್ಷಗಳು ಬಂದು ಹೋಗ್ಬಿಟ್ಟಿದೆ. ಮ್ಯಾಮ್ಕೋ ಮತ್ತು ಕ್ಯಾಂಪ್ಕೋ ಅಧ್ಯಕ್ಷರು ಚುನಾವಣೆ ಸಂದರ್ಭದಲ್ಲಿ ಇಳಿದ್ರು ಅಂತ ಹೇಳಿಬಿಟ್ಟು ಒಂದು
ಅಪವಾದ ಬಂದಿದೆ, ಚುನಾವಣಾ ಸಂದರ್ಭದಲ್ಲಿ ನೇರವಾಗಿ ಬಂದಿದೆ ಅಂತೇಳಿ. ಇವೆಲ್ಲ ನಾನು ಹೇಳ್ತಾ ಇದ್ದೆ, ನನಗೆ ಯಾಕೆ ಅಧಿಕೃತ ನಾನು ಹೇಳಿದ್ದೇವಲ್ಲ, ನನ್ನ ಸ್ನೇಹಿತರು, ನನಗೆ ಅನುಮಾನ ಇಲ್ಲ. ಹಾಗಿರೋದ್ರಿಂದ ಸಹಕಾರ ವ್ಯವಸ್ಥೆ ಎನ್ನುವುದು ಕೂಡ ಅವರೆಲ್ಲ ಸಹಕಾರ ಭಾರತಿ ಅಂತ ಮಾಡ್ಕೊಂಡಿದ್ದಾರೆ. ಇವಾಗ ಅಡಿಕೆಯ ಮ್ಯಾಮ್ಕೋ ಅಧ್ಯಕ್ಷರು ಯಾರು ಸೆಲೆಕ್ಟ್ ಮಾಡಿ ಎಲ್ಲ ಗೊತ್ತಿರತಕ್ಕಂಥದ್ದು. ಅತಿಯಾದ ಈ ಒಂದು ಬಲಿಷ್ಠವಾದಂಥ ಅತ್ಯಂತ ಭಾಳ ಸಮಯದಲ್ಲಿದ್ದಂಥ ಒಂದು ಸಹಕಾರಿ ವ್ಯವಸ್ಥೆಗೆ ಸಂಪೂರ್ಣವಾದಂಥ ರಾಜಕೀಯ ಮುಕ್ತವಾಗಿಲ್ಲ. ಅದು ಸಮಸ್ಯೆ ಆಗೋಗ್ಬಿಟ್ಟಿದೆ. ನಾವು ಇವನ್ನೆಲ್ಲವನ್ನು ಪರಿಹರಿಸಬೇಕು ಅಂತಾದಾಗ ಅಡಿಕೆ ಹಳದಿ ರೋಗಕ್ಕೂ ಕೂಡ ನೀವು ಪರಿಹಾರ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಡಿಕೆಗೆ ಅವ್ರು ಹೇಳಿದ್ರಲ್ಲ, ಕಾಫಿಗೆ ಮಂಡಳಿ ಅಂತಿತ್ತಲ್ಲ, ಅಡಿಕೆಗೆ ಒಂದು ಪ್ರತ್ಯೇಕ ಮಂಡಳಿ ಮಾಡಬೇಕು ಅಂತ ನಾವು ಕೊಟ್ಟು. ಯಾಕೆಂದರೆ ಮಂಡಳಿ ಮಾಡೋದಂತಾದಾಗ ಅದು ಯಾವ ಪಕ್ಷ, ಯಾವ ಒಂದು ಅಧಿಕಾರಕ್ಕೆ ಬರತಕ್ಕಂಥ ಒಂದು ಸರ್ಕಾರದ ಹಿಡಿತಲು ಬರೋಕ್ಕೆ ಹೋಗಲ್ಲ. ಕಾಫಿ ಮಂಡಳಿ ಅನ್ನುವಂಥದ್ದು ಒಂದು ಪ್ರತ್ಯೇಕವಾದ ಕೇಂದ್ರ ಸರ್ಕಾರದ ವ್ಯಾಪ್ತಿಯಿರತಕ್ಕಂಥ ಮಂಡಳಿ. ತಾಳೆ ಬೆಳೆ ಹಾಕ್ಬಿಟ್ರೆ ರಾವಣ ಆತ್ಮಲಿಂಗನ ಕೆಳಗೆ ಮಡಗದ್ನಲ್ಲ ಗೋಕರ್ಣದಲ್ಲಿ, ಹಂಗೆ ಮಡಗ್ದಂಗೆ ಆಯ್ತದೆ, ಕೀಳಕ್ಕಾಗೋದಿಲ್ಲ ಅಂತ. ತಾಳೆ ಬೆಳೆ ಮಾಡಿದವರು ನಮ್ಮ ಕಡೆ ಎಷ್ಟೋ ಜನ ಕೀಳಕ್ಕೆ ಆಗ್ದೇ ಬೇರೆಯವ್ರಿಗೆ ಒಂದು 3 ಬೆಳೆ 4 ಬೆಳೆ ಬೆಳ್ಕೊಳ್ಳಿಕ್ಕೆ ಫ್ರೀಯಾಗಿ ಕೊಟ್ಬಿಟ್ರು ತಾಳೆ ಬೆಳೆ ಕೀಳೋದಕ್ಕೆ. ಯಾಕೆಂದರೆ ಇವತ್ತು ಅಡಿಕೆ ಘಟ್ಟ ಪ್ರದೇಶದಲ್ಲಿ ಮಾಡ್ತಿದ್ರಿ, ಮಲೆನಾಡಲ್ಲಿ ಅಡಿಕೆ ಜಾಸ್ತಿ. ಈಗ ನಮ್ಮ ಕಡೆಗೂ ಇದು ಒಪ್ಕೊಂಡೈತೆ. ನಮ್ಮಲ್ಲಿ ಭತ್ತ ಬೆಳೀತಿದ್ದಂಥ ಗದ್ದೆಗಳಿಗೆ ಈಗ ಎಷ್ಟೋ ಜನ ಅಡಿಕೆ ಹಾಕ್ತಾಯಿದ್ದಾರೆ. ಈ ಅಡಿಕೆಗೆ ನಾನು ಹೇಳೋದು ಅಡಿಕೆ ಹಾಕ್ಬಾರ್ದು ಅಂತಲ್ಲ, ಅವ್ರು ಹೇಳಿದ್ರೀಗ ಅಡಿಕೆ ರೋಗ ವಾಸೆ ಮಾಡಬೇಕಾದ್ರೆ ಮಣ್ಣು ಪರೀಕ್ಷಕರು ಬೇಕು, ಕೀಟ ಪರೀಕ್ಷಕರು ಬೇಕು, ಸೂಕ್ಷ್ಮಾಣು ಜೀವಿಗಳ ಎಲ್ಲರೂ ಸೇರಿ ಮಾಡಬೇಕಾದ ಕಂಡುಹಿಡಬೇಕು. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವೇನು ರೈತ ಇದ್ದೀವಿ, ಪ್ರತಿಯೊಬ್ಬ ರೈತರೂ ವಿಜ್ಞಾನಿಗಳಾಗಬೇಕು. ಸುಮಾರು 6,000 ಹೆಕ್ಟೇರಿಂದ 7,000 ಹೆಕ್ಟೇರ್ವರೆಗೆ ಭತ್ತ ಬೆಳೆ ಈ ಸಲ ಆಗಿದೆ. ಹಿಂದೆ ಸುಮಾರು 2ರಿಂದ 3,000 ಹೆಕ್ಟೇರ್ಗೆ ಇಳಿದಂಥ ಭತ್ತ ಬೆಳೆ ಕಳೆದ ಬಾರಿ ಏನು ಅಡಿಯಲು ಬಿದ್ದ ಗದ್ದೆಗಳನ್ನು ನಾಟಿ ಮಾಡಬೇಕು ಅನ್ನುವಂಥ ಎಂದು ಕೆಲವು ಜನಪ್ರತಿನಿಧಿಗಳು ಸಹಕಾರ ಕೊಟ್ಟ ಕಾರಣ ಈ ವರ್ಷ ಅಂದರೆ ಯುವಕರು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ದುಡಿತಾ ಇದ್ದರು, ಅವ್ರ ಕೆಲಸ ಕಳ್ಕೊಂಡ್ರು. ಏನಾದರೂ ಇಲ್ಲಿ ಇದ್ಕೊಂಡು ನಮ್ಮ ಇದ್ದ ಹೊಲಗದ್ದೆಗಳನ್ನು ಅಡಿಯಲ್ಲಿ ಬಿದ್ದ ಹೊಲಗದ್ದೆಗಳನ್ನು ಪುನಃ ನಾಟಿ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಎಲ್ಲರೂ ಯುವಕರು ಪುನಃ ಕೃಷಿಯತ್ತ ಮುಖ ಮಾಡಿದರು. ಆ ಸಂದರ್ಭದಲ್ಲಿ ಭತ್ತದ ಬೆಳೆ ಇವತ್ತು 6,000 ಹೆಕ್ಟೇರಿಂದ 7,000 ಹೆಕ್ಟೇರ್ವರೆಗೆ ಹೋಯಿತು. ಆದರೆ ಕಳೆದ ಬಾರಿ ನಿರಂತರ ಮಳೆಯಿಂದಾಗಿ ಭತ್ತ ಬೆಳೆ ನಾಶ ಆಗಿದೆ ಇಲ್ಲಿ. ಆದರೆ ಸರ್ಕಾರ ಖರೀದಿ ಕೇಂದ್ರಗಳನ್ನು ಭತ್ತದ ಕೊಯ್ಲು ಆಗುವ ಸಂದರ್ಭದಲ್ಲಿ ಮಾಡಲಿಲ್ಲ. ಈ ರಾಜ್ಯದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಬೇಕಿತ್ತು, ಆದರೆ ಸರ್ಕಾರಗಳು ಖರೀದಿ ಮಾಡ್ತಾ ಇಲ್ಲ. ಒಂದು ವಿಚಾರ ಭತ್ತದಾದರೆ, ಇನ್ನೊಂದು ವಿಚಾರ ನಮ್ಮ ಜಿಲ್ಲೆಯಲ್ಲಿ ಸುಮಾರು 45ರಿಂದ 50 ಲಕ್ಷ ತೆಂಗಿನ ಮರಗಳಿದ್ದಾವೆ. ಆದರೆ ವರ್ಷಕ್ಕೆ ಬರೀ ಮಂಗನ ಕಾಟದಿಂದ ಸುಮಾರು 1,500ದಿಂದ 2,000 ಕೋಟಿ ರೂಪಾಯಿ ಇವತ್ತು ನಮ್ಮ ಜಿಲ್ಲೆಯ ರೈತರಿಗೆ, ತೆಂಗು ಬೆಳೆಯುವ ರೈತರಿಗೆ ನಷ್ಟ ಆಗ್ತಾ ಇದೆ. ನಿರಂತರ ಚಳವಳಿಗಳು, ಹೋರಾಟಗಳು, ಒತ್ತಾಯಗಳನ್ನು ಈ ಭಾಗದ ಜನಪ್ರತಿನಿಧಿಗಳಿಗೆ ಅದೇ ರೀತಿ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಆದರೆ ಯಾವುದೇ ಪರಿಹಾರ ಇಷ್ಟವರೆಗೆ ಅವರು ಕೊಡಲಿಲ್ಲ. ನಮಗೆ ಯಾವುದೇ ಒಂದು ಮಂಕಿ ಪಾರ್ಕ್ ಮಾಡುವಂಥ ವಿಚಾರವನ್ನು ಹಲವು ಬಾರಿ ಹೇಳಿದರೂ ಕೂಡ ಮಾಡಲಿಲ್ಲ. ಬರೇ ಒಂದು ನಾಮಕೆ ವ್ಯವಸ್ಥೆ ಚುನಾವಣೆ ಬರುವ ಸಂದರ್ಭದಲ್ಲಿ ಕಳೆದ ಬಾರಿ ಹೇಳಿದರು, ನೆಟ್ಟಣದಲ್ಲಿ ಇಲ್ಲಿ ನಮ್ಮ ಸುಳ್ಯ ತಾಲೂಕು ನೆಟ್ಟಣ ಹತ್ರ ಒಂದು ಮಂಕಿ ಪಾರ್ಕ್ ಮಾಡ್ತೇವೆ ಅಂತ ಹೇಳಿದರು. ಬರೇ ಮಂಕಿ ಪಾರ್ಕ್ ಅಲ್ಲ, ನವಿಲುಗಳ ಕಾಟದಿಂದಾಗಿ ಇವತ್ತು ಭತ್ತ ಆಗಲಿ ಬೇರೆ ಬೇರೆ ತರಕಾರಿಗಳು ನಾಶ ಆಗ್ತಾ ಇದೆ. ಅದು ಕೂಡ ಒಂದು ವಿಚಾರ, ಅದು ಕೂಡ ಸಮಸ್ಯೆ ಇದೇ ನಮ್ಮ ಮಲೆನಾಡು ಭಾಗದ ರೈತರಿಗೆ ಇದೆ. ಇನ್ನು ಮುಂದಕ್ಕೆ ಹೇಳುವುದಾದರೆ ವಿಶೇಷವಾಗಿ ಇಲ್ಲಿ ಬೇರೆ ಬೇರೆ ವಿಚಾರದ ಬಗ್ಗೆ, ಅಡಿಕೆ ವಿಚಾರದಲ್ಲಿ ಹೇಳುವುದಾದರೆ ಈಗ ಅಡಿಕೆ ಕ್ಯಾನ್ಸರ್ ಕಾರಕ ಅಂತ ಒಂದು ವರದಿಯನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಹಿಂದೆ ಇರುವ ಸರ್ಕಾರ ಹಾಕಿದೆ. ಈಗ 1999ರಲ್ಲಿ ಬಂಪರ್ ಪ್ರೈಸ್ ಬಂದಿತ್ತು ಅಡಿಕೆಗೆ, 180 ರೂಪಾಯಿ. ಆದರೆ 2001ನೇ ಸಾಲಿನಲ್ಲಿ ಇದೇ ಅಡಿಕೆಯ ಧಾರಣೆ 28 ರೂಪಾಯಿಂದ 30 ರೂಪಾಯಿ ಕುಸಿತು. ಇಲ್ಲಿ ಬಹಳಷ್ಟು ವಿಚಾರಗಳು ಕೆಲಸ ಮಾಡ್ತಾ ಇದ್ದೇವೆ ಅಡಿಕೆಯ ವಿಚಾರದಲ್ಲಿ. ಈಗ ಕಮ್ಮನಡಿಯವರು ಹಳದಿ ಎಲೆ ರೋಗ ಯಾವ ರೀತಿ ಇದೆ, ಏನಾಗಿದೆ ಅಂತ ಹೇಳೋ ಬಗ್ಗೆ ಹೇಳಿದರು.
ಅಲ್ಲಿಯ ರೈತರಿಗೆ ಆರ್ಥಿಕ ಸ್ವಾವಲಂಬನೆ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಥವಾ ಪರ್ಯಾಯ ಬೆಳೆ ಆಗಬೇಕು. ರೈತರ ಅಭಿಪ್ರಾಯವನ್ನು ತಗೊಂಡು ಒಂದು ದಿಕ್ಸೂಚಿಯಾಗಿ ಏನು ಡಾಕ್ಟರ್ ಪ್ರಕಾಶ್ ಕಮ್ಮರಡಿ ಅವರು ಅವರಿಗೆ ನಾವು ಒಂದು ಜವಾಬ್ದಾರಿ ಹೊರಿಸಿದ್ದೇವೆ. ಇದು ಸುಮ್ಮನೆ ಒಂದು ಕಾರ್ಯಕ್ರಮ ಇದೆ, ಒಂದು ಅರ್ಜಿಯನ್ನು ಬಿಡುಗಡೆ ಮಾಡುವ ಸುದ್ದಿ ಆಗಲಿ ಅಂತ ಮಾಡ್ತಾ ಇಲ್ಲ. ಈ ಅರ್ಜಿ ಬಿಡುಗಡೆ ಮಾಡಿದ ಉದ್ದೇಶ ಈಗಾಗಲೇ ಪ್ರಕಾಶ್ ಕಮ್ಮರಡಿ ಹೇಳಿದಾಗೆ ಅಡಿಕೆ ಬೆಳೆಯತಕ್ಕಂಥ ಲಕ್ಷಾಂತರ ಕುಟುಂಬಗಳಿದ್ದಾವೆ. ಇವತ್ತು ಈ ಮಾರುಕಟ್ಟೆ ಸ್ಥಿರ ಮಾರುಕಟ್ಟೆ ಅಲ್ಲ. ಇವತ್ತು ಈ ಮಾರುಕಟ್ಟೆಯನ್ನು ಕನಿಷ್ಠ ಸ್ಟೆಬಿಲೈಸ್ ಮಾಡಬೇಕು ಅಂತಾದರೆ ಇವತ್ತು ನೀವು ಒತ್ತಡ ಹಾಕಿ ಅದರ ಇಂಪೋರ್ಟ್ ಪ್ರೈಸ್, ಮಿನಿಮಮ್ ಇಂಪೋರ್ಟ್ ಪ್ರೈಸನ್ನು ಕನಿಷ್ಠ 350 ರೂಪಾಯಿಗೆ ಏರ್ಲಿಕ್ಕೆ ನಾವು ಹೋರಾಟ ಮಾಡಬೇಕಾದಂಥ ಅಗತ್ಯ ಇದೆ. ಅದಕ್ಕೆ ಬೇಕಾಗಿ ಈ ಗೋಷ್ಠಿಯನ್ನು ಇಟ್ಟಿರ್ತಕ್ಕಂಥದ್ದು. ಸುಮಾರು 8 ಇಂದ 9 ಜಿಲ್ಲೆಗಳು ಈಗ ಈ ಬೆಳೆ ಬೆಳೀತಾ ಇದ್ದೀವಿ. ನಾವು ಇದರಲ್ಲಿ ಸರ್ವೈವಲ್ ಆಗಬೇಕು ಅಂತಾದರೆ ಈ ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಹಿಂದೆ ಏನು ಪೆಪ್ಪರಿಗೆ 700 ರೂಪಾಯಿಯಿಂದ 170 ರೂಪಾಯಿಗೆ ಇಳಿದಿತ್ತು. ಆನಂತರ ನಿರ್ಮಲಾ ಸೀತಾರಾಮನ್ ವಾಣಿಜ್ಯ ಮಂತ್ರಿ ಅವರು ಮಿನಿಮಮ್ ಇಂಪೋರ್ಟ್ ಪ್ರೈಸನ್ನು 500 ರೂಪಾಯಿ ಅಂತ ಮಾಡಿದ ನಂತರ ಈಗ 3-4 ವರ್ಷಗಳಲ್ಲಿ ಹಂತವಾಗಿ ಇವತ್ತು ಪೆಪ್ಪರ್ ಪ್ರೈಸ್ ಏರಿಕೆ ಆಗಿದೆ. ಬೆಲೆ ಕುಸಿತ ಆದರೂ ಅಪಾಯ, ಬೆಲೆ ಏರಿಕೆ ಆದರೆ ಮುಂದೆ ದೊಡ್ಡ ಅಪಾಯ ಇದು ನಮ್ಮ ಮನಸ್ಸಲ್ಲಿರಬೇಕು. ಆ ನಿಟ್ಟಿನಲ್ಲಿ ಅಡಿಕೆ ಬೆಳೆಗಾರರು ನಮಗೆ ಅಡಿಕೆಗೆ 500 ರೂಪಾಯಿಗಿದೆ, ಇದರದಲ್ಲಿ ಅವಶ್ಯಕತೆ ಇಲ್ಲ ಅಂತ ಕೂತ್ರೆ ನಾಳೆ ನಿಮ್ಮ ಬದುಕು ಬೀದಿ ಪಾಲಾಗ್ತದೆ. ಅದಕ್ಕಿಂತ ಮೊದಲು ತಾವು ಎಚ್ಚರಿಕೆ ಆಗೋದು ಒಳ್ಳೆಯದು ಅಂತ ಹೇಳ್ತಕ್ಕಂಥ ವಿಚಾರವನ್ನು ಕೂಡ ನಾವಿಲ್ಲಿ ಮಾತಾಡಬೇಕಂತ ಅವಶ್ಯಕತೆ ಇದೆ ಅನಿಸುತ್ತೆ. ರೈತ ದುಡಿದ್ರೇ ಈ ಸಂಪತ್ತು ಆಗೋದು, ಕ್ರೋಢೀಕರಣ ಆಗೋದು. ಇವತ್ತೆಲ್ಲ ಏನೇ ಇರ್ಬೋದು, ಏನೇ ಅರಮನೆ ಇರ್ಬೋದು, ಏನೇ ಇದಿರ್ಬೋದು, ಇದರೆಲ್ಲ ಕಟ್ಟಿರೋದು ನಮ್ಮ ರೈತನ ದುಡ್ಡಲ್ಲಿ. ಇದು ನನಗೆ ಅರಿವಾಗಕ್ಕೆ ಶುರುವಾಯಿತು. ರೈತ ನಾವೆಲ್ಲ ಬರೀ ಎಲ್ಲ ಹೇಳ್ತೀರಿ ಅನ್ನದಾತ ಅಂತ ರೈತನ ಹೇಳ್ತೀವಿ. ರೈತ ಬರೀ ಅನ್ನದಾತನ, ನಾವು ಹಾಕಿರೋ ಬಟ್ಟೆನೂ ಯಾರು ಕೊಡೋದು? ಮಾನದಾತ ಕೂಡ. ಅರಿವಾಯಿತು ನನಗೆ, ರೈತ ಅನ್ನದಾತ, ಮಾನದಾತ. ಇಂಥವ್ರ ಮಕ್ಕಳು ಇವತ್ತು ಬೆಂಗಳೂರಿಗೆ ಮಹಾನಗರಿಗಳಿಗೆ ಹೋಗಿ ಡ್ರೈವರ್ಗಳಾಗಿ, ಆಟೋ ಡ್ರೈವರ್ಗಳಾಗಿ, ರೆಸ್ಟೋರೆಂಟ್ ಬಾರಲ್ಲಿ ಪಾತ್ರೆ ತೊಳಿತಿದ್ದಾರೆ. ಹೆಣ್ಮಕ್ಳು ಅವ್ರ ಮನೇಲಿ ಕೆಲಸ ಮಾಡ್ತಿದ್ದಾರೆ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ದಾರೆ. ವಯಸ್ಸಾಗಿರೋರು ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಿದ್ದಾರೆ. ಅಜ್ಜಿಯಂದಿರು ಮಕ್ಕಳನ್ನ, ಶ್ರೀಮಂತರ ಮನೇಲಿ ಮಕ್ಕಳನ್ನ ನೋಡ್ಕೊಳ್ಳೋ ಸ್ಟೇಜ್ಗೆ ಬಂದಿದ್ದೀವಿ. ಸರ್ಕಾರದ ಮುಂದೆ ಹೋಗ್ಬಿಟ್ಟು ನಾವು ರೈತರು ರೈತ ಸಂಘದವರು ಗಲಾಟೆ ಮಾಡ್ತೀವಿ, ರೋಡ್ ಬ್ಲಾಕ್ ಮಾಡ್ತೀವಿ. ದಡ್ಡತನ ನಮ್ಮಲ್ಲಿ ತುಂಬಿಕೊಂಡಿದೆ. ಅವ್ರು ಏನು ಮಾಡೋಕ್ಕಾಗತ್ತೆ? ಅವ್ರು ಹೇಳಿದ್ರು ಕಬ್ಬು ಬೆಳಿ ಅಂತ ಹೇಳ್ತಾರೆ, ನಾವು ಬೆಳಿತೀವಿ, ರೇಟ್ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡ್ತೀವಿ. 2500 ರೂಪಾಯಿ 700 ರೂಪಾಯಿ ಕೊಡ್ತಾರೆ ಸರ್ಕಾರ 1 ಟನ್ಗೆ. ಅದ್ರಲ್ಲಿ 1000 ರೂಪಾಯಿ ಮೈನಸ್ಸು, ಟ್ರಾನ್ಸ್ಪೋರ್ಟೇಷನ್ನು ಕಟ್ಟಿಂಗ್ ಮಾಡಿಸೋ 1000 ರೂಪಾಯಿ ಮೈನಸ್ಸು, 1700 ರೂಪಾಯಿ ಸರ್ಕಾರ ನಮ್ಮ ಕಬ್ಬನ್ ಫ್ಯಾಕ್ಟ್ರಿ ಸಿಗೋದು. ಕಬ್ಬನ್ ಫ್ಯಾಕ್ಟ್ರಿ ಓನರ್ಗೆ 1 ಟನ್ಗೆ 3000 ಸಿಗುತ್ತೆ, ನಮಗಿಂತ ಡಬಲ್ ಸಿಗುತ್ತೆ. ಆದರೆ ಸರ್ಕಾರಕ್ಕೆ ಕಬ್ಬಲ್ಲಿ ದುಡ್ಡಿಲ್ಲ ಅಲ್ಲ, ಕಬ್ಬಲ್ಲೂ ದುಡ್ಡಿದೆ, ಬಟ್ ದುಡ್ಡು ಕೃಷಿಲೇ ದುಡ್ಡಿದೆ. ಆದರೆ ಇವತ್ತಿನ ಕೃಷಿ ಯಾರಿಗೆ ಆ ದುಡ್ಡು ಎಲ್ಲಿಗೆ ಹೋಗ್ತಿದೆ ಅನ್ನೋದು ಹೇಳ್ತೀನಿ ನಿಮಗೆ. ಕಬ್ಬನ್ ಫ್ಯಾಕ್ಟ್ರಿಗೆ ಓನರ್ಗೆ ಹೋಗಲ್ಲ, ಕಬ್ಬು ಬೆಳೆದವಂಗೆ ಹೋಗಲ್ಲ, ಸರ್ಕಾರಕ್ಕೆ ಹೋಗುತ್ತೆ. 1 ಎಕರೆ ಕಬ್ಬಲ್ಲಿ ಎಷ್ಟು ಮಾಡ್ಬೋದು ಹೇಳಿ ನೋಡೋಣ, ಸರ್ಕಾರ ದುಡ್ಡು ನೋಡೋಣ. ಇಲ್ಲಿರೋರು ಯಾರು ಹೇಳ್ಬಿಡಿ. 1 ಎಕರೆ ಕಬ್ಬಲ್ಲಿ 1 ಎಕರೆ ಕಬ್ಬಲ್ಲಿ ಕೇಳಿಸ್ಕೊಳ್ಳಿ, 20 ಲಕ್ಷ ರೂಪಾಯಿ ಸರ್ಕಾರ ದುಡಿಯುತ್ತೆ. ಲೆಕ್ಕ ಕೊಡ್ತೀನಿ ನಾನು. 20 ಲಕ್ಷ. ಕೃಷಿಲಿ ದುಡ್ಡಿಲ್ಲ ಅಂತಲ್ಲ, ಕೃಷಿಲಿ ದುಡ್ಡಿದೆ. ಆದರೆ ಆ ದುಡ್ಡು ಬೇರೆಯವ್ರಿಗೆ ಸಿಗ್ತಿದೆ, ಸರ್ಕಾರಕ್ಕೆ ಸಿಗ್ತಿದೆ. ಕೃಷಿಲಿ ಈ ದೇಶ ಅಲ್ಲ, ಇಡೀ ಭೂಮಿ ಕಟ್ಟಿದೆ ಕೃಷಿ. ನಮ್ಮ ದೇಶಕ್ಕೆ ಮೊಘಲರು ಬಂದರು ಫಸ್ಟು. ಯಾರು ಎಲ್ಲಿ ಶ್ರೀಮಂತಿಕೆ ಅಲ್ಲಿಗೆ ತಾನೇ ಜನ ಬರೋದು. ಬ್ರಿಟಿಷರು ಬಂದರು, ಡಚ್ ಬಂದರು, ಪೋರ್ಚುಗೀಸ್ ಬಂದರು. ಏನಕ್ಕೆ ಬಂದರು ನಮ್ಮಲ್ಲಿ? ಇಲ್ಲೇನು ಕೆಲಸ ಮಾಡೋಕ್ಕೆ ಬಂದ್ರ? ಇಲ್ಲ, ಇಲ್ಲಿರೋ ದುಡ್ಡನ್ನು ದೋಚ್ಕೊಂಡು ಹೋಗೋಕೆ. ಈ ದುಡ್ಡೆಲ್ಲ ಎಲ್ಲಿಂದ ಬಂತು?
ಇಡೀ ಭಾರತ ದೇಶದಲ್ಲಿ ಹಾಗೂ ಹೊರಗಿನ ದೇಶಗಳಲ್ಲಿ ನಮ್ಮ ದಕ್ಷಿಣ ಕನ್ನಡದ ತೆಂಗಿನಕಾಯಿಗೆ ತುಂಬ ಬೇಡಿಕೆ ಇದೆ. ಇದರಲ್ಲಿ ಇರುವಂತಹ ಆಯಿಲ್ ಕಂಟೆಂಟ್ ಹಾಗೂ ಮೆಡಿಸಿನ್ ಕಂಟೆಂಟ್ ಅತಿಯಾಗಿ ಜಾಸ್ತಿ ಇರೋದರಿಂದ ತುಂಬ ಡಿಮಾಂಡ್ ಬರ್ತಾ ಇದೆ. ಯಾಕೆಂದರೆ ನಾನು ನೋಡಿದ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆಗೆ 500 ರೂಪಾಯಿ ಇದೆ, ತೆಂಗಿನಕಾಯಿಗೆ 30 ರೂಪಾಯಿ ಇದೆ. ಕೊರೋನಾ ಟೈಮಲ್ಲೂ ಅಡಿಕೆಗೆ 450-500 ರೂಪಾಯಿ ಇತ್ತು, ಅದು ತೆಂಗಿನಕಾಯಿಗೆ ರೇಟ್ ಜಾಸ್ತಿ ಆಗಿಲ್ಲ. ನಾವು ಈ ಥರ FACಗಳು ಮಾಡಿಕೊಂಡು ರೈತರನ್ನು ಸದಸ್ಯತ್ವ ಅಭಿಯಾನ ಮಾಡಿಕೊಂಡು ಒಂದು ರೀತಿಯ ಸಂಘಟನೆ ಮಾಡಿಕೊಂಡು ಪ್ರೊಸೆಸಿಂಗ್ ಫ್ಯಾಕ್ಟ್ರಿ ಮಾಡಿದ್ರೆ ರೈತರ ತೆಂಗಿನಕಾಯಿಗೂ ಬೇಡಿಕೆ ಹೆಚ್ಚಾಗುತ್ತೆ, ಅದಕ್ಕೂ ಒಂದು ವ್ಯಾಲ್ಯೂ ಬರುತ್ತೆ. ಮಿನಿಮಮ್ 1 kgಗೆ 50 ರೂಪಾಯಿ ಮೇಲೆ ಕೂಡ ನಿಲ್ಬೋದು ತೆಂಗಿನಕಾಯಿಗೆ. ಅದರೊಟ್ಟಿಗೆ ಇವಾಗ ನಮ್ಮ ಜಿಲ್ಲೆಯಲ್ಲಿ 8 ತಾಲೂಕಿನಲ್ಲಿ 12,000ಕ್ಕೂ ಮಿಕ್ಕಿ ನಾವು ಸದಸ್ಯತ್ವ ಮಾಡಿ ಇದನ್ನು 4 ತಿಂಗಳಲ್ಲಿ. ಇನ್ನು ಬರುವ ಇದರೊಟ್ಟಿಗೆ ಕೊಡಗು, ಉಡುಪಿ ಹಾಗೂ ಕಾಸರಗೋಡು 4 ಜಿಲ್ಲೆಗಳು ಒಟ್ಟಿಗೆ ಬರ್ತಾ ಇದೆ. ನಮ್ಮ 1 ವರ್ಷದ ಗುರಿ 5 ಲಕ್ಷ ತೆಂಗು ರೈತರನ್ನು ಒಗ್ಗೂಡಿಸಬೇಕಂತ. ತೆಂಗಿನ ಗರಟೆಯಿಂದ ಮಾಡಿದಂಥ ಹುಡಿಗಳಲ್ಲಿ ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ಬೇಕಾಗಿರುವಂಥ ದೊಡ್ಡ ದೊಡ್ಡ ಆರ್ಟಿಕಲ್ ವಸ್ತುಗಳು ಮಾಡೋಕ್ಕಾಗುತ್ತೆ. ಅದರೊಟ್ಟಿಗೆ ಪಂಜಾಬ್ ಸರ್ಕಾರದಿಂದ ನಮಗೆ ಬಂದಂಥ ಒಂದು ಬೇಡಿಕೆ 10,000 ಪೊರಕೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬೇಕಂತ. ಅದು ಕೂಡ ನಾವು ಮಾಡಲು ಸಿದ್ಧವಾಗಿದ್ದೇವೆ. ಅದರೊಟ್ಟಿಗೆ ದಕ್ಷಿಣ ಕನ್ನಡ ದೊಡ್ಡ ಒಂದು ತೆಂಗು ಬೆಳೆಗಾರರಿಗೆ ಒಂದು ಸಮಸ್ಯೆ ಅಂದರೆ ಮಂಕಿ ಪ್ರಾಬ್ಲಮ್, ಮಂಗನ ಉಪ್ಪಟಳ ಜಾಸ್ತಿ ಅದು. ಅದಕ್ಕಾಗಿ ನಾವು ಒಂದು ನೀರಾ ಬೃಹತ್ ಯೋಜನೆ ಅಂತ ಒಂದು ಯೋಜನೆ ಕೊಂಡು ಹಾಕಿಕೊಂಡಿದ್ದೇವೆ. ಈ ನೀರಾ ಬೃಹತ್ ಯೋಜನೆ ಅಂದರೆ ಒಂದು ತೆಂಗಿನ ಮರದಲ್ಲಿ ಒಳ್ಳೆಯ ಒಂದು ದಿನಕ್ಕೆ 1-2 ಲೀಟರ್ ನೀರವನ್ನು ತೆಗಿಬೋದು. ಯಾವಾಗಲೇ ಡಿಸ್ಟ್ರಿಕ್ಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ನಮಗೆ ಒಂದು ಗೈಡೆನ್ಸ್ ಆಗಿದೆ, ಸರ್ಕಾರದ ಒಂದು ನೀರಾ ಘಟಕ ಇದೆ, ಅದನ್ನು ನೀವೇ ರೀಓಪನ್ ಮಾಡಿ ಅಂತ. ನೆಕ್ಸ್ಟ್ ವೀಕಲ್ಲಿ ಅದರ ಬಗ್ಗೆ ಕ್ರಿಯಾ ಯೋಜನೆ ಕೂಡ ನಡೀತಾ ಇದೆ. ರಾಜ್ಯದಲ್ಲಿ ಸುಮಾರು ನಮ್ಮ ಇಡೀ ರಾಷ್ಟ್ರದಲ್ಲಿ 2,100 ಕೋಟಿಯಷ್ಟು ತೆಂಗಿನಕಾಯಿನ ಬೆಳೀತಾ ಇದ್ದೀವಿ ಮತ್ತು 21 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗನ್ನು ನಾವು ಬೆಳೀತಾ ಇದ್ದೀವಿ ನಮ್ಮ ದೇಶದಲ್ಲಿ. ಕರ್ನಾಟಕ 3ನೇ ಸ್ಥಾನದಲ್ಲಿದೆ, ತಮಿಳುನಾಡು, ಆಂಧ್ರ, ಕರ್ನಾಟಕ. ಬಹುಶಃ ಇಷ್ಟು ವ್ಯಾಲ್ಯೂ ಅಡಿಷನ್ ಆಗ್ತಾಯಿಲ್ಲ. ಹೆಚ್ಚಿನ ಅಂಶ ಖಾಸಗಿ ಕ್ಷೇತ್ರದಲ್ಲಿದೆ ಮತ್ತು ಇನ್ನೂ ಹೆಚ್ಚಿನ ಅಂಶ ಒಂದು ಲೋಕಲ್ ಕನ್ಸಂಪ್ಷನ್ ಅಂತೀವಲ್ಲ, ಇನ್ನೂ ಚಟ್ನಿ ಆಡಿಸೋದು ಮಾಡೋದು ಈ ಥರ ಕೆಲಸಗಳಲ್ಲಿ ಆಗ್ತಾಯಿದೆ. ಒಂದಷ್ಟು ರಫ್ತು ಕೂಡ ಆಗ್ತಾಯಿದೆ. ಈ ತೆಂಗಿಗೆ ಏನು ನುಸಿ ರೋಗ ಬಂತು ಆವಾಗಿಂದ ಅದರ ಒಂದು ಕ್ವಾಲಿಟಿ ಮತ್ತು ಶೇಪ್ ಎಲ್ಲ ಚೇಂಜ್ ಆಗ್ತಾಯಿದೆ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಮತ್ತು ಏನು ಪ್ರೊಫೆಸರ್ ಇದ್ದಾಗ ತೆಂಗು ನುಸಿ ಹೋರಾಟ ನೀರಾ ಹೋರಾಟವನ್ನು ಪ್ರಾರಂಭಿಸಿದ ಕಾರಣ ಈ ನುಸಿ ರೋಗ ತಡೆಯೋದಕ್ಕೆ ಅದೊಂದು ಯೋಜನೆ ಆಯಿತು. ಆಗಲೂ ಕೂಡ ರೈತ ಸಂಘ ಮುಂಚೂಣಿಯಲ್ಲಿ ನಿಂತು ರಾಜ್ಯವ್ಯಾಪಿ ಇದನ್ನು ಹೋರಾಟ ಮಾಡಿ ಸರ್ಕಾರ ಒಪ್ಪಿರಲಿಲ್ಲ. ನಾವು ಇದಕ್ಕೆ ಪರ್ಮಿಷನ್ ಕೊಡಲ್ಲ, ಇದು ಅಬಕಾರಿ ಕಾಯ್ದೆ ಬರುತ್ತೆ, ಇದು ಲಿಕ್ಕರ್ ಆಗುತ್ತೆ, ಜನರ ಆರೋಗ್ಯ ಹಾಳಾಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡು ಅದನ್ನು ಅವರು ಪರ್ಮಿಷನ್ ಕೊಟ್ಟಿರಲಿಲ್ಲ. ಆದರೂ ಹೋರಾಟದ ಮೂಲಕ ಅವರು ಹಲವಾರು ಸರ್ಕಾರಗಳು ಚೇಂಜ್ ಆಗಿ ಕಳೆದ ಹಿಂದಿನ ಸರ್ಕಾರಗಳು ಇದನ್ನು ಲೀಗಲೈಸ್ ಮಾಡ್ತು. ಬೇರೆ ಮಹಾರಾಷ್ಟ್ರ, ಕೇರಳ, ತಮಿಳುನಾಡಲ್ಲೆಲ್ಲ ಇದ್ದರೂ ಕೂಡ ಕರ್ನಾಟಕದಲ್ಲಿ ಆಗಿರಲಿಲ್ಲ. ಅದು ರೈತ ಹೋರಾಟದ ಫಲವಾಗಿ ಈಗ ನೀರಾವರಿಗಳನ್ನ ಮಾಡ್ಬೋದು ಕಂಪ್ನಿಗಳ ಮೂಲಕ ಅನ್ನೋ ಒಂದು ನಿಯಮವನ್ನು ತಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಉತ್ಪನ್ನವನ್ನು ಕೊಡೋ ಜವಾಬ್ದಾರಿ ನಮ್ಮ ರೈತ ಸಮೂಹದ ಮೇಲಿದೆ. ಮತ್ತು ಅದೇ ಸಂದರ್ಭದಲ್ಲಿ ರೈತರ ಆದಾಯವನ್ನು ಕೂಡ ಹೆಚ್ಚು ಮಾಡೋಂಥ ಸಾಧ್ಯತೆ ಕೂಡ ಇದೆ. ಈಗಾಗಲೇ ನಾವು ಚರ್ಚೆ ಮಾಡಿದಂತೆ ಹಲವಾರು ಉತ್ಪನ್ನಗಳನ್ನ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಇರೋದ್ರಿಂದ ರೈತರ ಆ ಕೃಷಿಯಲ್ಲಿರ್ತಕ್ಕಂಥ ತೊಡರುಗಳನ್ನ ನಿವಾರಿಸಿ ಅದೊಂದು ಒಳ್ಳೆ ಪ್ರಾಡಕ್ಟ್ಗಳನ್ನ ಕೊಡೋ ಸಾಧ್ಯತೆ ಇದೆ. ಮತ್ತು ಅಲ್ಲೇನೇ ಒಂದು ಆದಾಯದ ಕೊರತೆಯನ್ನು ತುಂಬಿ ಲಾಭದಾಯಕವಾದ ಒಂದು ಬೆಳೆಯನ್ನಾಗಿ ಮಾಡಲಿಕ್ಕೆ ವಿಪುಲವಾದ ಅವಕಾಶಗಳಿದೆ. ಅದನ್ನು ಸದುಪಯೋಗ ಪಡಿಸ್ಕೋಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಕೃಷಿ ಅನ್ನುವಂಥದ್ದು ಕೇವಲ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಅಪ್ಪ ಹಾಕಿದ ಆಲದ ಮರಕ್ಕೆ ಯಾವ ರೀತಿ ನೇಣು ಹಾಕ್ಕೋತಾರೆ ಆ ಥರನೇ ಮಾಡ್ಕೊಂಬಂದಿರೋದ್ರಿಂದ ಇವತ್ತು ಕೃಷಿ ಅನ್ನುವಂಥದ್ದು ಒಂದು ಯಾರಿಗೂ ಬೇಕಾಗಿಲ್ದಿರೋವಂಥ ಒಂದು ಉದ್ಯಮ ಆಗಿದೆ. ಯಾವಾಗ ನಾವು ಇದನ್ನು ಒಂದು ಪ್ರಾಫಿಟಬಲ್ ಉದ್ಯಮವಾಗಿ ಸೈಂಟಿಫಿಕ್ಕಾಗಿ ಮತ್ತು ಸುತ್ತಮುತ್ತ ಇರುವಂಥ ಯಶಸ್ವಿ ಉದಾಹರಣೆಗಳನ್ನು ಮಾದರಿಗಳನ್ನು ನಾವು ಅಳವಡಿಸ್ಕೊಂಡು ಮುಂದುವರಿತೀವಿ, ಆವಾಗ ಮಾತ್ರ ಈ ಕೃಷಿ ಒಂದು ಪ್ರಾಫಿಟಬಲ್ ಎಂಟರ್ಪ್ರೈಸ್ ಆಗಲಿಕ್ಕೆ ಸಾಧ್ಯ. ರೈತರು ಬಿಸ್ನೆಸ್ಮನ್ಗಳ ರೀತಿಯಲ್ಲಿ ಥಿಂಕ್ ಮಾಡಬೇಕು. ಅಲ್ಲಿ ಎಷ್ಟು ದುಡ್ಡು ಹಾಕ್ತೀವಿ, ಎಷ್ಟು ದುಡ್ಡು ತೆಗಿತೀವಿ, ಯಾವ ಸಮಯದಲ್ಲಿ ದುಡ್ಡು ಹಾಕಬೇಕು, ಯಾವ ಥರ ಕ್ರಾಪಿಂಗ್ ಮಾಡಬೇಕು. ಸೊ ಇನ್ಸಿಡೆಂಟ್ಲಿ ನಾನು ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಕೂಡ, BSc ಅಗ್ರಿಕಲ್ಚರ್ ನಾನು ಶಿವಮೊಗ್ಗದಲ್ಲಿ ಓದಿದ್ದು. ಸೊ ಎಲ್ಲ ಸಂದರ್ಭದಲ್ಲಿ
ಒಂದು ಕೃಷಿಯನ್ನು ಯಾವ ರೀತಿ ನಾವು ಪ್ರಾಫಿಟಬಲ್ ಲಾಭದಾಯಕ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಓದ್ತೀವಿ, ಸಾಕಷ್ಟು ತಿಳ್ಕೊತೀವಿ, ಇಲಾಖೆಗಳಿದ್ದಾವೆ. ಆದರೆ ಜನರಿಗೆ ತಲುಪಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ ವ್ಯವಸ್ಥೆ ಫೇಲ್ ಆಗಿದೆ, ಇಲಾಖೆ ಫೇಲ್ ಆಗಿದೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ದೊಡ್ಡ ಬದಲಾವಣೆ ಈ ನಿಟ್ಟಿನಲ್ಲಿ ಬೇಕಾಗಿದೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ನಾವು ಕಾಲೇಜಲ್ಲಿ ಓದಬೇಕಾದ್ರೆ ಈ ಪ್ರೊಡ್ಯೂಸರ್ ಮತ್ತು ಕನ್ಸ್ಯೂಮರ್ ನಡುವೆ ಮಿಡಲ್ ಮೆನ್ ಏನಿರ್ತಾರೆ, ಆ ಮಿಡಲ್ ಮೆನ್ನ ಸಂಪೂರ್ಣವಾಗಿ ನಾವು ತೆಗೆದುಹಾಕಬೇಕು, ಅವಾಗಷ್ಟೇ ಕೃಷಿ ಲಾಭದಾಯಕ ಆಗ್ಲಿಕ್ಕೆ ಸಾಧ್ಯ, ಮತ್ತು ಬೆಳೆದಿರೋದು ರೈತನಿಗೆ ಏನಿದೆ ಅದು ಸಿಗ್ಲಿಕ್ಕೆ ಸಾಧ್ಯ ಅನ್ನೋಂಥ ವಿಚಾರ ಚರ್ಚೆ ಮಾಡ್ತಿದ್ವಿ. ಆವಾಗ ನಾವೊಂದು ವರ್ಚುವಲ್ ಪ್ಲ್ಯಾಟ್ಫಾರ್ಮ್ ಯಾಕೆ ಕ್ರಿಯೇಟ್ ಮಾಡಬಾರ್ದು ಅಂತ ನಾವೆಲ್ಲ ಆಲೋಚನೆ ಮಾಡಿದ್ವಿ. ಅದು ಬಿಟ್ಟು ನಮ್ಮ ದಿಕ್ಕಲ್ಲಿ ನಮಗೆ ಕೆಲಸ ಬೇಕು, ಮನೆಯಲ್ಲಿ ಜವಾಬ್ದಾರಿ ತೊಗೊಳಕ್ಕೆ ಹೇಳ್ತಾರೆ, ಮದುವೆ, ಮಕ್ಕಳು, ಈ ಥರದ್ದೆಲ್ಲ ಮುಂದುವರೆದ್ವಿ. ಆದರೆ ಆ ಸಮಯದಲ್ಲಿ ನಾವು ಕಾನ್ಸೆಪ್ಚುಲೈಸ್ ಮಾಡಿದ್ದು ಫ್ಲಿಪ್ಕಾರ್ಟು, OLX ಇವೆಲ್ಲ ಭಾಳ ದೊಡ್ಡ ಅಮೆಝಾನ್ ದೊಡ್ಡ ಮಟ್ಟದ ಪ್ಲ್ಯಾಟ್ಫಾರ್ಮ್ಸ್ ಆಗಿ ಕೋಟಿ ಲಾಭ ಗಳಿಸುವಂಥ ಒಂದು ಉದ್ಯಮಗಳಾಗಿದ್ದಾವೆ. ಸೊ ಎಲ್ಲೋ ಒಂದು ಕಡೆ ನಮ್ಮ ರೈತರಲ್ಲಿರುವಂಥ ಅನುಭವ ಮತ್ತು ಅವರ ಜ್ಞಾನ ಸರಿಯಾಗಿ ಪ್ರತಿಯೊಬ್ಬರಿಗೂ ರೀಚ್ ಆಗದೆ ಇರೋದ್ರ ಇದೆಲ್ಲ ದುರಂತಕ್ಕೆ ಕಾರಣ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಸೊ 1 ಎಕರೆಯಲ್ಲಿ 1 ಲಕ್ಷ ತೊಗೊಳೋದು ಭಾಳ ದೊಡ್ಡ ಅಮೌಂಟು. ಯಾಕಂದರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಲ್ಲಿ ಇದ್ದು 1 ಲಕ್ಷ ರೂಪಾಯಿ ದುಡಿತಿದ್ದಾನೆ ಅಂತಂದರೆ ಅದು ಭಾಳ ದೊಡ್ಡ ಅಮೌಂಟ್ ಅನ್ನೋ ರೀತಿ ನೋಡ್ತೀವಿ. ಅದರಲ್ಲಿ 1 ಎಕರೆ ಹಳ್ಳಿಲಿ ಇದ್ಕೊಂಡು ಮನೇಲಿ ಇದ್ಕೊಂಡು 1 ಲಕ್ಷ ಆದಾಯ ತೊಗೋತಾನೆ ಅಂತಂದರೆ ಅಷ್ಟು 1 ಲಕ್ಷ ಆದಾಯನೂ ಅವನಿಗೆ ಉಳಿಯುತ್ತೆ ಹೆಚ್ಚು ಕಮ್ಮಿ. ಇಲ್ಲಾಂದ್ರೆ ಇಲ್ಲಿ ಮನೆ ಬಾಡಿಗೆ ಕಟ್ಟಬೇಕು, ಓಡಾಟದ ಚಾರ್ಜು, ಇನ್ಕಮ್ ಟ್ಯಾಕ್ಸು ಯಾವುದೂ ಇಲ್ವಲ್ಲ. ಸೊ 1 ಲಕ್ಷ ಅಲ್ಲ, ಅವರು 1 ಎಕರೆಯಲ್ಲಿ ನೆಚ್ಚಿದಂಗೆ ಒಂದು 50,000 ರೂಪಾಯಿ ದುಡ್ಕೊಂಡ್ರು ಭಾಳ ಒಳ್ಳೆಯ ಆದಾಯ ಒಂದು ತಿಂಗಳಿಗೆ ಅಂತ ನಾನು ಅದು ಹೇಳಿ